ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನಮಸ್ಕಾರ, ಇದು ನ್ಯೂಸ್ ಅಂಡ್ ವ್ಯೂಸ್. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ಪ್ರಮುಖ ಬೆಳವಣಿಗೆಗಳು ಜೊತೆಗೆ ನಿನ್ನೆಯ ಪ್ರಮುಖ ಸುದ್ದಿಗಳು ಮತ್ತು ಸುದ್ದಿ ಮಾಧ್ಯಮಗಳ ಪ್ರಮುಖ ಸುದ್ದಿಗಳತ್ತ ಒಂದು ವಿಶ್ಲೇಷಣೆ. ಯಾವೆಲ್ಲ ಪ್ರಮುಖ ವಿಚಾರಗಳಂತ ನೋಡೋಣ. ಮುಖ್ಯವಾಗಿ ಭಾರಿ ಟ್ರೋಲ್ಗೆ ಒಳಗಾದಂಥ ಒಂದು ವಿದ್ಯಮಾನ ಮಂಗಳೂರಿನಲ್ಲಿ JCBಯ ಮೂಲಕ ಏನು ರಸ್ತೆ ಅಗದಿದ್ದ ಗುಂಡಿಯಲ್ಲಿದ್ದ ನೀರನ್ನು ನೀರೆತ್ತುವಂಥ ಒಂದು ಕೆಲಸ. ತುಂಬ ಮಂದಿ ಏತ ನೀರಾವರಿ ಅಥವಾ JCB ಪಂಪಿಂಗ್ ಇತ್ಯಾದಿಯಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ. ಏನು ಅಂತ ಕೂಡ ನೋಡೋಣ. ಜೊತೆಗೆ ಮಂಗಳೂರಿನ ಪೊಳಲಿ ದೇವಸ್ಥಾನದ ಸಮೀಪ ಗದ್ದೆಗಳಲ್ಲಿ ಆಧುನಿಕ ಮಾದರಿಯಲ್ಲಿ ಅಥವಾ ಆಧುನಿಕ ಕೃಷಿ ಪದ್ಧತಿಯ ಮೂಲಕ ನೇಜಿ ನೆಡುವಂಥ ಕಾರ್ಯಕ್ಕೆ ನಿನ್ನೆ ಚಾಲನೆ ನೀಡಲಾಯಿತು. ನೇಜಿ ನೆಡುವ ಯಂತ್ರದ ಮೂಲಕ ಕೃಷಿ ಮಾಡುವಂಥ ಒಂದು ಯೋಜನೆ ಮೊದಲಿಂದಲೂ ನಡೀತಾ ಉಂಟು. ಆದರೆ ಇವಾಗ ಅದನ್ನು ಒಂದಷ್ಟು ಜನಪ್ರಿಯತೆ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಕೈ ಜೋಡಿಸಿ ಇಂಥ ಒಂದು ಯೋಜನೆಗೆ ನಿನ್ನೆ ಮಂಗಳೂರಿನಲ್ಲಿ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಶ್ರೀನಿವಾಸ್ ಪೂಜಾರಿ ಅವರು ಚಾಲನೆ ನೀಡಿದಂಥ ಸುದ್ದಿ ಇದೆ. ಅದನ್ನು ಕೂಡ ನೋಡಿಕೊಂಡು ಬರೋಣ. ಇತ್ತ ಕಡೆ ಕರ್ನಾಟಕ ಗಡಿ ತಲಪಾಡಿಯಲ್ಲಿ ಮತ್ತೆ ಬಿಗುವಿನ ತಪಾಸಣೆ ಆರಂಭವಾಗಿದೆ. ಕೋವಿಡ್ ಕೇರಳದಲ್ಲಿ, ಇತ್ತ ಕಡೆ ಮಹಾರಾಷ್ಟ್ರದಲ್ಲಿ ಕೋವಿಡ್ನ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದರಿಂದ ಕರ್ನಾಟಕದಲ್ಲಿ ಮುನ್ನೆಚ್ಚರಿಕೆ ವಹಿಸುವ ನೆಲೆಯಲ್ಲಿ ಈ ಒಂದು ತಪಾಸಣೆ ನಡೀತಾ ಉಂಟು. ಇದು ಇದೆ. ಆಮೇಲೆ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆ ಅಥವಾ ಸಾರ್ವಜನಿಕ ಒಟ್ಟು ನಮ್ಮ ಜನಜೀವನದಲ್ಲಿ ಅಸುರಕ್ಷಿತ ಅಂತರವನ್ನು ಮರೆತ ಜನತೆ. ಪ್ರಧಾನಿ ಮೋದಿಯವರು ಕಳವಳ ವ್ಯಕ್ತಪಡಿಸಿದ್ದಾರೆ. ಜನ ಬೇರೆ ಬೇರೆ ರಾಜ್ಯಗಳಲ್ಲಿದ್ದಂಥ ಲಾಕ್ಡೌನ್ ಅಥವಾ ಕಠಿಣ ನಿರ್ಬಂಧಗಳು ತೆರವುಗೊಂಡಿದೆ. ಇಂಥ ಸಂದರ್ಭದಲ್ಲಿ ಜನ ಮತ್ತೆ ಬೇಕಾಬಿಟ್ಟಿಯಾಗಿ ಯಾವುದೇ ಮುನ್ನೆಚ್ಚರಿಕೆ ಇಲ್ಲದೆ ಅಥವಾ ಕೈಗೊಳ್ಳಬೇಕಾದಂಥ ಪ್ರಿಕಾಷನರ್ಸ್ ಇದೆ ಅಥವಾ ಕೊರೋನಾ ಪ್ರೋಟೋಕಾಲ್, ಕೋವಿಡ್ ಪ್ರೋಟೋಕಾಲ್ ಇವ್ಯಾವುದನ್ನು ಕೂಡ ಪಾಲಿಸದೆ ಜನ ಮೈಮರೆತಿದ್ದಾರೆ ಅನ್ನೋ ಬಗ್ಗೆ ಪ್ರಧಾನಿಯವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ವಿಚಾರವನ್ನು ಕೂಡ ನಾವು ನೋಡೋಣ. ನಾನು ಮೊದಲಾಗಿ ನಾವು ನಿನ್ನೆ ದಿವಸ ಭಾರಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಟ್ರೋಲ್ಗೆ ಒಳಗಾದ ಘಟನೆ ಯಾವುದು? ಅದು ಮಂಗಳೂರಿನಲ್ಲಿ ನಡೆದಂಥ ಘಟನೆ. ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಪರಿಸರದಲ್ಲಿ ನಡೆದಂಥದ್ದು. JCBಯಲ್ಲಿ ಮಂಗಳೂರಿನ ರಸ್ತೆಗಳಂತೂ ನೀವು ನೋಡಿದ್ದೀರಿ. ಯಾವ ಭಾಗದಿಂದ ಹೋದರೂ ಕೂಡ, ಯಾವ ರಸ್ತೆಯಿಂದ ಹೋದರೂ ಕೂಡ ಎಲ್ಲ ಕಡೆ ರಸ್ತೆಗಳನ್ನು ಒಗೆದುಹಾಕಿದ್ದಾರೆ. ಕಾಂಕ್ರೀಟ್ ಮಾಡುವಂಥದ್ದು, ತೋಡು ಒಗೆಯುವಂಥದ್ದು, ಕೇಬಲ್ ಅಳವಡಿಸುವಂಥದ್ದು. ಈ ಕಾರಣಕ್ಕಾಗಿ ಬಹುತೇಕ ಮಂಗಳೂರಿನ ರಸ್ತೆಗಳು ಇವತ್ತು ರಸ್ತೆಗಳು ಒಂಥರ ಜನಸಂಚಾರಕ್ಕೆ ಜೊತೆಗೆ ವಾಹನ ಸಂಚಾರಕ್ಕೆ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ತೊಡಕಾಗುವಂಥ ಸ್ಥಿತಿ ಇದೆ. ಇನ್ನೊಂದು ಕಡೆ ಈ ಬಿರುಸಿನ ಮಳೆಗಾಲದ ಸಂದರ್ಭದಲ್ಲೂ ಕೂಡ ಕಾಮಗಾರಿಗಳು ನಡೀತಾ ಉಂಟು. ಜನ ಪಡಬಾರದ ಪಾಡು ಪಡ್ತಾ ಇದ್ದಾರೆ. ಇದೆಲ್ಲರೂ ಬಸ್ ಓಡಾಟ ಮಾಡೋ ಸಂದರ್ಭದಲ್ಲಿ ಬಸ್ ಮಾಲೀಕರು ಕೂಡ ಮೊನ್ನೆ ದಿವಸ ಹೇಳ್ತಾ ಇದ್ರು, ಇಂಥ ರಸ್ತೆಯಲ್ಲಿ ನಾವು ಯಾವ ರೀತಿ ಬಸ್ಸುಗಳನ್ನು ಓಡಾಡಿಸಬೇಕು ಅಂತ. ಇದು ಒಂದು ಕಡೆ. ಇನ್ನು ಜನ ಖಾಸಗಿ ವಾಹನದಲ್ಲಿ ಹೋಗೋರಿಗೆ ಕೂಡ ಎಲ್ಲಿಂದ ಯಾವ ರೋಡಿಗೆ ಹೋದರೆ ಅದು ಮುಂದ್ಗಡೆ ಬಂದಿದೆಯೋ ಅದು ಓಪನ್ ಇದೆಯೋ ಅನ್ನುವಂಥ ಮಾಹಿತಿ ಕೂಡ ಇಲ್ಲ. ಹೋದರಂತೂ ಖಂಡಿತವಾಗಿಯೂ ಅವನು ಅರ್ಧದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂಥ ಪ್ರಸಂಗ. ಇವತ್ತು ಕೂಡ ಮಂಗಳೂರಿನ ಯಾವುದೇ ರಸ್ತೆಗಳಲ್ಲಿ ಬೆಳಗಿನ ಹೊತ್ತು ಅಥವಾ ಸಂಜೆ ಹೊತ್ತು ಪೀಕ್ ಅವರಲ್ಲಿ ನೋಡಿದ್ರೆ ಕಂಪ್ಲೀಟ್ ಬ್ಲಾಕ್ ಆಗುವಂಥ ಪರಿಸ್ಥಿತಿ ಬಂದಿದೆ. ಅಂದರೆ ಎಲ್ಲ ರಸ್ತೆಗಳನ್ನು ಏಕಕಾಲಕ್ಕೆ ದುರಸ್ತಿ ಮಾಡುವಂಥ, ಕಾಂಕ್ರೀಟ್ಕರಣ ಮಾಡುವಂಥ ಅಥವಾ ಸ್ಲ್ಯಾಬ್ ಅಳವಡಿಸುವಂಥ ಅಥವಾ ಫುಟ್ಪಾತ್ ಸರಿ ಮಾಡುವಂಥ ಕೆಲಸಗಳನ್ನೆಲ್ಲ ಎತ್ತಿಕೊಂಡಿದ್ದಾರೆ. ಸರ್ಕಲ್ ನಿರ್ಮಾಣಗಳಂಥ ಕೆಲಸವನ್ನು ಎತ್ತಿಕೊಂಡಿದ್ದಾರೆ. ಒಂದೇ ಬಾರಿಗೆ ಈ ಮಳೆಗಾಲದ ಅವಧಿಯಲ್ಲಿ ಈ ರೀತಿಯಾಗಿ ಮಾಡಿದ್ದರಿಂದ ಒಟ್ಟು ಭಾರಿ ದೊಡ್ಡ ಮೆಸ್ ಅಪ್ ಆಗಿ ಹೋಗಿದೆ. ಇಂಥ ಸಂದರ್ಭದಲ್ಲಿ ನಿನ್ನೆ ದಿವಸ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಪರಿಸರದಲ್ಲಿ ನೀವು ವಿಜುವಲಲ್ಲಿ ನೋಡ್ತಾ ಇದ್ದೀರಿ. ರಸ್ತೆಗಾಗಿ ನಡೆದಿರುವಂಥ ಕಾಮಗಾರಿ ಮತ್ತು ಆ ಪಕ್ಕದ ಕೇಬಲ್ ಅಳವಡಿಕೆಗಾಗಿ ನಡೆದಂಥ ಕಾಮಗಾರಿ. ನಿನ್ನೆ ದಿವಸ ಮಳೆಗಾಲ ಸ್ವಾಭಾವಿಕವಾಗಿ ಮಂಗಳೂರಿನ ಮಳೆ ಬಂದಿದೆ, ನೀರು ತುಂಬಿ ಹೋಗಿದೆ ಚರಂಡಿಯಲ್ಲಿ. ಇಂಥ ಸಂದರ್ಭದಲ್ಲಿ ನೀರು ಎತ್ತಲಿಕ್ಕೆ JCBಯನ್ನು ಬಳಸಿಕೊಂಡು ಅವರು ನೀರು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ JCB ಕಂಪನಿಯವರಿಗೆ ಕೂಡ ಆಶ್ಚರ್ಯ ಆಗ್ಬೋದು, ಅಯ್ಯೋ
ನಾವು ನಮ್ಮ JCBಯಲ್ಲಿ ಇಂಥ ಒಂದು ಕೆಲಸ ಕೂಡ ಮಾಡಲಿಕ್ಕೆ ಆಗುತ್ತಾ ಅಂತ. ಅವರ ಫೀಚರ್ಸಲ್ಲಿ ಅವರು ಯಾವತ್ತೂ ಇದನ್ನು ಹೇಳಿಕೊಂಡು ಇರಲಿಲ್ಲ. ಏನು ಯಾವುದೇ ಕಠಿಣವಾದ ಗುಡ್ಡ ಮಣ್ಣನ್ನು ಅಗೆಯಬಹುದು ಅಥವಾ ಒಂದು ಕಡೆಯಿಂದ ಒಂದು ಕಡೆಗೆ ಅದು ಕೊಂಡೋಗಬಹುದು ಅನ್ನೋದನ್ನು ಹೊರತುಪಡಿಸಿದರೆ ಈ ರೀತಿಯಾಗಿ ನೀರೆತ್ತಲಿಕ್ಕೆ JCBಯನ್ನು ಬಳಸಬಹುದು ಅನ್ನೋದನ್ನು ಸ್ವತಃ JCB ಕಂಪನಿಯೇ ಯಾವತ್ತೂ ಹೇಳಿಕೊಂಡಿಲ್ಲ. ಸೊ ಅಂಥದನ್ನು ಅಂಥ ಒಂದು ಬಹುಶಃ JCB ಕಂಪನಿಯವರಿಗೆ ಆಶ್ಚರ್ಯವಾಗುವಂಥ ಒಂದು ಘಟನಾವಳಿ ಇದು. ಜನ ಭಾರಿ ಏನು ಈ ಘಟನೆಯನ್ನು ತುಂಬ ಟ್ರೋಲ್ ಮಾಡಿದ್ರು. ಸಾಮಾನ್ಯವಾಗಿ ನೀರು ತುಂಬಿದರೆ ಏನು ಮಾಡ್ತಾರೆ, ಸಣ್ಣ ಮೋಟ್ರ್ ಇಟ್ಟು ನೀರೆತ್ತಾರೆ. ಎಲ್ಲ ಗುತ್ತಿಗೆದಾರರ ಹತ್ರ ಕೂಡ ಇರುತ್ತೆ. ಯಾವುದೇ ಕನ್ಸ್ಟ್ರಕ್ಷನ್ ಮಾಡೋರ ಹತ್ರ ಕೂಡ ಮಳೆಗಾಲದಲ್ಲಿ ಕನ್ಸ್ಟ್ರಕ್ಷನ್ ಮಾಡುವಾಗ ಏನೇನು ಮುನ್ನೆಚ್ಚರಿಕೆಗಳು ಬೇಕು ಅವೆಲ್ಲವೂ ಇದ್ದೇ ಇರುತ್ತೆ. ಆದರೆ ಇಲ್ಲಿ ನೋಡಿದ್ರೆ ಇದಕ್ಕೆ ಜನ ಬೇರೆ ಬೇರೆ ರೀತಿಯಲ್ಲಿ ಕರೀತಾ ಇದ್ರು, ಏತ ನೀರಾವರಿ ಅಂತ. ನಮ್ಮಲ್ಲಿ ಹಳೆ ಕಾಲದಲ್ಲಿ ನಾವು ಏನು ಹಳ್ಳಿಗಳಲ್ಲಿ ಕೃಷಿ ಮಾಡೋ ಹೊತ್ತಿಗೆ ಕೃಷಿಯಲ್ಲಿ ಅದು ತೋಟದಲ್ಲೋ ಗದ್ದೆಯಲ್ಲಿರುವಂಥ ಕೆರೆಯಿಂದ ನೀರೆತ್ತಲಿಕ್ಕೆ ಏತವನ್ನು ಬಳಸ್ತಾ ಇದ್ದೆವು. ಸೊ ಅಂಥ ಏತ ನೀರಾವರಿಯೋ ಇದು ಅಂತ ಕೇಳಿದ್ದಾರೆ. ಇನ್ನೊಂದಷ್ಟು ಜನ ಇದು ಮಂಗಳೂರದ್ದೇ ಏನು ಸ್ಮಾರ್ಟ್ ಮಂಗಳೂರದ್ದು ಸ್ಮಾರ್ಟ್ ಕಾಮಗಾರಿ ಅಂತ ಹೇಳಿದ್ದಾರೆ. ಇನ್ನೊಂದಷ್ಟು ಜನ ಇದು ಏನು ಸ್ಮಾರ್ಟ್ ಮಂಗಳೂರಿದ್ದು ಸ್ಮಾರ್ಟ್ ಯೋಜನೆ ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ಜನ ಇದು JCB ಮೂಲಕ ಏನು ನೀರೆತ್ತುವಂಥ ಯೋಜನೆ ಅಂತ ಹೇಳ್ತಾ ಇದ್ದಾರೆ. ಒಟ್ಟು ಜನ ಒಂದು ಇದರ ಆಚೆಗೆ ಬೇರೆ ಏನೋ ಮಾತು ಹೇಳೋ ಹಾಗೇನಿಲ್ಲ. ಇದನ್ನು ಟ್ರೋಲ್ ಮಾಡಬೇಕೇ ವಿನಃ ಇದನ್ನು ನೋಡಿ ನಗಬೇಕೇ ವಿನಃ ನಮ್ಮ ವ್ಯವಸ್ಥೆ ಅಥವಾ ನಮ್ಮ ಕಾಮಗಾರಿಗಳು, ನಮ್ಮ ಕೆಲಸಗಳು, ನಮ್ಮ ಗುತ್ತಿಗೆದಾರರು, ನಮ್ಮ ಇವೆಲ್ಲದರ ಉತ್ತರದಾಯಿತ್ವ ವಹಿಸಿಕೊಳ್ಳಬೇಕಾದ ಆಡಳಿತ ಯಾವುದರ ಬಗ್ಗೆ ಕೂಡ ದೊಡ್ಡ ಮಟ್ಟಿಗೆ ಏನು ಕಾಳಜಿ ಅಥವಾ ಉತ್ತರದಾಯಿತ್ವವನ್ನು ಹೊಂದಿಲ್ಲವೋ ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಯಾಕಂತ ಹೇಳಿದ್ರೆ ಜನ ಈ ರೀತಿ ತಮಾಷೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಇದು ಕೂಡ ಒಂದು ಕಾಮಗಾರಿಯೋ ಅನ್ನುವಂಥ ಪ್ರಶ್ನೆ. ಪಾಪ ಅವನು ಗುತ್ತಿಗೆದಾರ ಹೇಳಿರ್ತಾನೆ, JCB ಅವನು ಪಾಪ ಅದರ ಆಪರೇಟರ್ ಕೆಲಸ ಮಾಡಲೇಬೇಕಾಗತ್ತೆ. ದಿನಪೂರ್ತಿ ಎಷ್ಟೊತ್ತು ಈ ರೀತಿ ನೀರು ತೆಗಿಬೋದು ಈ ರೀತಿಯಾಗಿ JCBಯಿಂದ. ಸೊ ಇದೆಲ್ಲವೂ ಕೂಡ ಏನು ಭಾರಿ ಜನ ಅಪಹಾಸ್ಯ ಮಾಡಿದಂಥ ಅಥವಾ ಅಪಹಾಸ್ಯಕ್ಕೆ ಒಳಗಾಗ್ತಾ ಇರುವಂಥ ಘಟನೆಗಳು ನಾವು ನಮ್ಮ ಮಂಗಳೂರಲ್ಲಿ ನೋಡಿದ್ದೇವೆ. ಬಹುತೇಕ ರಸ್ತೆ ಬದಿಗಳಲ್ಲಿ ನೀರು ತುಂಬಿಕೊಂಡಿರುತ್ತೆ. ದ್ವಿಚಕ್ರ ವಾಹನದಲ್ಲಿ ಓಡಾಡುವವರಿಗಂತೂ ಅದು ಅವರ ಕಷ್ಟ, ಅವರ ಪಾಡು ಯಾರಿಗೂ ಬೇಕಾಗಿಲ್ಲ. ಇನ್ನು ಬರೀ ಮಂಗಳೂರಿನ ಸಿಟಿ ಒಳಗಡಿನ ರಸ್ತೆಗಳು ಮಾತ್ರ ಅಲ್ಲ, ನಾವು ಪಂಪ್ವೆಲ್ ಫ್ಲೈಓವರ್ ಅಥವಾ ಹಳೆಯ ಪಂಪ್ವೆಲ್ ಸರ್ಕಲ್ ಅಲ್ಲಿ ಒಂದು ಸಣ್ಣ ಮಳೆ ಬಂದರೂ ಸಾಕು, ಕಂಪ್ಲೀಟಾಗಿ ನೀರು ತುಂಬಿ ಹೋಗುತ್ತೆ. ಅದನ್ನು ಕೂಡ ಇತ್ತೀಚೆಗೆ ಯುವಕರಂತೂ ಟ್ರೋಲ್ ಮಾಡಿದ್ರು. ಏನು ಪಂಪ್ವೆಲ್ ಲೇಕ್ ಅಂತ, ದೊಡ್ಡ ಸರೋವರ ಅಂತ. ಇನ್ನು ಪಂಪ್ವೆಲ್ ಸೇತುವೆಯಿಂದ ಫ್ಲೈಓವರಿಂದ ಕೂಡ ಅಷ್ಟೇ, ಮೇಲ್ಗಡೆಯಿಂದ ಪಾಸಾಗ್ತಾ ಹೋದಾಗೆ ಎರಡೂ ಬದಿಗಳಲ್ಲಿ ಕೂಡ ನೀರು ನಿಂತುಕೊಂಡಿರುವಂಥ ಏನು ಪ್ರಸಂಗಗಳಿದ್ದಾವೆ. ಸೊ ಇದು ಒಟ್ಟು ಜನ ಭಾರಿ ತಮಾಷೆಗೆ ಒಡ್ಡಿದಂಥ ಒಂದು ವಿಚಾರ ಇದು. ಇದು ಇಡೀ ಒಂದು ನಮ್ಮ ಏನು ಕಳಪೆ ಅಥವಾ ನಮ್ಮ ನಿಧಾನಗತಿಯ ಅಥವಾ ನಮ್ಮ ಒಂದು ಉಡಾಪೆಯ ಕಾಮಗಾರಿಯ ಒಂದು ರೂಪಕ ಇದು. ಅವೆಲ್ಲವನ್ನು ಇದು ಪ್ರತಿನಿಧಿಸ್ತಾ ಉಂಟು. ಇದು ಕೇವಲ ಒಂದು ತಮಾಷೆ ಮಾಡುವಂಥದ್ದು ಅಥವಾ ಕೇವಲ ಒಂದು ಕ್ಷಣಕ್ಕೆ ನಕ್ಕು ಹಗುರವಾಗುವಂಥ ವಿಚಾರ ಅಲ್ಲ. ಇದು ನಮ್ಮ ಮಂಗಳೂರಿನ ಇವತ್ತಿನ ಕಾಮಗಾರಿಗಳು ಮತ್ತು ಇವತ್ತಿನ ಎಲ್ಲ ಕಡೆ ಏಕಕಾಲಕ್ಕೆ ರಸ್ತೆಗಳನ್ನು ಅಗೆದು ಹಾಕಿ ಜನರಿಗೆ ಕೊಟ್ಟಿರುವಂಥ ತ್ರಾಸ ಉಂಟಲ್ಲ, ಅದೆಲ್ಲದಕ್ಕೆ ಒಂದು ಏನು ಪ್ರತಿನಿಧಿಸುವಂಥ ದೃಶ್ಯ ಇದು. ನಮ್ಮ ಕಾಮಗಾರಿಗಳು ಎಷ್ಟು ನಿಧಾನಗತಿಯಾಗಿ, ಎಷ್ಟು ಉಡಾಪೆಯಿಂದ, ಡೋಂಟ್ ಕೇರ್ ಯಾವ ರೀತಿ ಮಾಡಿದರೂ ನಡೆಯುತ್ತೆ, ಮಂಗಳೂರು ಜನ ಮಾತನಾಡುವುದಿಲ್ಲ ಅನ್ನುವಂಥ ಲೆವೆಲ್ಗೆ ಅಥವಾ ಅದಕ್ಕೆ ಈ ಒಂದು ಘಟನೆ ನಿದರ್ಶನವಾಗಿದೆ. ಈ ಬಗ್ಗೆ ಜನ ಏನು ಹೇಳ್ತಾರೆ ಅಂತ ನಾನು ಈಗಾಗಲೇ ಹೇಳಿದೆ, ನೋಡುವ, ನಾವು ಕೂಡ ಮಾತಾಡಿಸುವ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂಥ ಜೆರಾರ್ಡ್ ಟವರ್ಸ್ ಅವರಿದ್ದಾರೆ. ಟವರ್ಸ್ ಅವರೇ ನಮಸ್ಕಾರ. ನಮಸ್ತೆ ಟವರ್ಸ್ ಅವರೇ ನಮಸ್ಕಾರ. ನಮಸ್ತೆ. ಇದು ಟವರ್ಸ್ ಅವರೇ, ಇದು ನೀವು ಕೂಡ ನೋಡಿದ್ದೀರಿ ಸಾಮಾಜಿಕ ಜಾಲತಾಣದಲ್ಲಿ. ನಮ್ಮ ಮಂಗಳೂರಿನಲ್ಲಿ ಆಧುನಿಕ ರೀತಿಯಲ್ಲಿ ನೀರೆತ್ತುವಂಥ ಒಂದು ಏನು ಪ್ರೋಸೆಸ್ ಅಥವಾ ಕಾಮಗಾರಿ ಅಥವಾ ನಾವು ಹಳೆ ಕಾಲದಲ್ಲಿ ಹೇಳ್ತಾ ಇದ್ರವಲ್ಲ ಏತ ನೀರಾವರಿ ಅಂತ. ಸೊ ಇದನ್ನು ನೋಡುವಾಗ ನೀವು ಏನು ಹೇಳ್ತೀರಿ ಟವರ್ಸ್ ಅವರೇ? ನೋಡಿ,
ನೀವು ಈಗ ತಾನು ಹೇಳಿದ ಹಾಗೆ ನಮ್ಮ ಮಂಗಳೂರು ಜನರು ಹ್ಮ್ ಯಾರಿಗೂ ಕೂಡ ಮಾತಾಡ್ಲಿಕ್ಕೆ ಬೇಡ. ಹೌದು. ಒಂದು 2-3 ಸಾಮಾಜಿಕ ಹೋರಾಟಗಾರರು ಹ್ಮ್ ಮತ್ತೆ ಆ ಪಾಪದ CPM ನವರು, ಹೌದು. ಯಾ ಕಡೆಯಿಂದ GYF ನವರು ಹ್ಮ್ ಒಂದು 4-6 ಮಂದಿ ಮಾತಾಡ್ಬೇಕು ಇವರಿಗೆ. ಎಸ್. ಇವತ್ತು ಇವರು ಮಾತಾಡಕ್ಕೆ ತಲೆ ಕೂಡ ಇಲ್ಲ. ಹ್ಮ್ ಇದು ಯಾವಾಗ ಈ ಸ್ಮಾರ್ಟ್ ಸಿಟಿ ಯೋಜನೆ ಅಂತೇಳಿ ಯಾವಾಗ ನಮ್ಗೆಲ್ಲ ಕೇಳಲಿಕ್ಕೆ ಬಂತ, ಹ್ಮ್ ಆವಾಗದಿಂದ ಈ ನಾಟಕ ಶುರು ಆಗಿದೆ. ಹ್ಮ್ 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 ಏನೋ ಇವರಿಗೆ ಬೇಕಾದಾಗೆ ಕೆಲಸ ಮಾಡ್ಕೊಂಡು ಬರುವುದು, ಹೌದು. ಯಾರ ಕೂಡ ಅಭಿಪ್ರಾಯ ತಗೊಳ್ಳಿಕ್ಕಿಲ್ಲ. ಹ್ಮ್ ಇವತ್ತು ಒಬ್ಬರು ಕನ್ಸಲ್ಟಿಂಗ್ ಇಂಜಿನಿಯರ್ ಅಂತ ಇವರಿಗೆ ಹ್ಮ್ 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 ಇಡೀ ಕೋಟಿಗಟ್ಟಲೆ ಕೆಲಸ ಹ್ಮ್ ಈ ಓರ್ವ ವ್ಯಕ್ತಿ ಹೇಳಿದಾಗ ಆಗ್ತಾ ಇದೆ ಹ್ಮ್ ಹ್ಮ್ ಅಂತೇಳಿ ಹೇಳುವಾಗ ಮಂಗಳೂರಲ್ಲಿ ಇಷ್ಟು ರಿಟೈರ್ಡ್ ಇಂಜಿನಿಯರ್ಸ್ ಎಲ್ಲ ಇದ್ದಾರೆ, ಹ್ಮ್ ಇಷ್ಟು ಮಂದಿ ಅನುಭವಿಗಳು ಜ್ಞಾನ ಇದ್ದವರಿದ್ದಾರೆ, ತಿಳುವಳಿಕೆ ಈ ವಿಚಾರಗಳಲ್ಲಿ. ಹ್ಮ್ ಯಾವುದೂ ಕೂಡ DC ಅವರು ಮೀಟಿಂಗ್ ಕರೆದು ಹ್ಮ್ ಯಾರಿಗೂ ಅಭಿಪ್ರಾಯ ತಗೊಳ್ಳುವುದಿಲ್ಲ. ಹ್ಮ್ ಈಗ ನಾನು ಏನು ಹೇಳಿದ್ರೆ, ಈ ಕನ್ಸಲ್ಟಿಂಗ್ ಇಂಜಿನಿಯರಿಗೆ ಹ್ಮ್ ನಾವು ಇನ್ನು ಇನ್ಸಲ್ಟಿಂಗ್ ಇಂಜಿನಿಯರ್ ಅಂತ ಹೇಳಿ ಕಲಿಬೇಕಾಗ್ತದೆ. ಇನ್ಸಲ್ಟಿಂಗ್ ಇಂಜಿನಿಯರ್ ಇನ್ಸಲ್ಟಿಂಗ್ ಯಾವುದನ್ನು JCB ಕಂಪನಿಯನ್ನು ಇನ್ಸಲ್ಟ್ ಮಾಡೋದಾ? ಈಗ JCB ಕಂಪನಿಯವರು JCB ಕಂಪನಿಗೆ ಏನಾಗಿದೆ ಹೇಳಿದ್ದಾರೆ ಕಾರಣ, ಈ JCB ಕಂಪನಿಯವರು ನಿನ್ನೆ ಇವರದ್ದು ಸ್ಕೀಮ್ ನೋಡಿ ಆ ಕಂಪನಿದು ಮಾಲಕರು ಸುಸೈಡ್ ಮಾಡುವ ಚಾನ್ಸ್ ಉಂಟು. ಯಾಕೆ ಹೇಳಿದ್ದಾರೆ, ಅವರು JCB ಅನ್ನು ಸಂಶೋಧನೆ ಮಾಡಿದ್ದು ಮಣ್ಣು ತೆಗೀಲಿಕ್ಕೆ, ಹೌದು, ಅಥವಾ ಯಾವುದು ಭಾರವನ್ನು ಎತ್ತಲಿಕ್ಕೆ, ನೀರು ತೆಗೀಲಿಕ್ಕೆಲ್ಲ. ಹೌದು ಹೌದು ಅಂತೇಳಿ ಹೇಳುವಾಗ ಇವರು ವಿಶ್ವೇಶ್ವರಯ್ಯದು ಇವರ ಏನು ಮೆದುಳಿನ ನಂತರ ಇವರ ಮೆದುಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಶಸ್ತಿ ಕೊಡಬಹುದು. ಹೌದು 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 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವೇಶ್ವರಯ್ಯರು ಇಡೀ ಪ್ರಪಂಚದಲ್ಲಿ ಫೇಮಸ್ ಆಗಿದ್ದರು. ಅದೇ ರೀತಿ ನಮ್ಮ ಇಲ್ಲಿಯ ನಗರ ಪಾಲಿಕೆ ಆಡಳಿತದ ಇಂಜಿನಿಯರ್ ಅವರನ್ನು ಕೂಡ ಇವರ ಮೆದುಗಳನ್ನು ಇವರ ಇದನ್ನು ಇಡೀ ವಿಶ್ವದಲ್ಲಿ ಒಂದು ಅವಾರ್ಡ್ ರೆಕಮೆಂಡ್ ಮಾಡಬೇಕಂತ ನಾನು ಹೇಳ್ತಾ ಇದ್ದೇನೆ. ಖಂಡಿತ ಖಂಡಿತ. ಇದು ಟವರ್ಸ್ ಅವರೇ, ಜಗತ್ತಿನಲ್ಲಿ ಈ ರೀತಿಯ ಉಲ್ಟಾ ಸಂಶೋಧನೆ ಮಾಡುವವರಿಗಾಗಿ ನೋಬೆಲ್ಗೆ ಪರ್ಯಾಯವಾಗಿ ಇಗ್ ನೋಬೆಲ್ ಅಂತ ಒಂದು ಪ್ರಶಸ್ತಿ ಇದೆ, ಅವಾರ್ಡ್ ಇದೆ. ಖಂಡಿತವಾಗಿಯೂ ಚರಂಡಿಯನ್ನೆಲ್ಲ ಸ್ವಚ್ಛ ಮಾಡ್ತೇನೆ ಅಂತ ಹೇಳಿ ಒಂದು ನಾಟಕ ಶುರು ಮಾಡ್ತಾರೆ ಇವರು. ಯಾವಾಗ ಏಪ್ರಿಲ್-ಮೇ ತಿಂಗಳಲ್ಲಿ ಒಂದು ಕುತೂಹಲಿ ಕಡೆ ಒಂದು ಚರಂಡಿಯಲ್ಲಿ JCB ಇಳಿಸುವುದು ಬಂತು. 4-6 ಪತ್ರಿಕೆಗಳಲ್ಲಿ ಚರಂಡಿಗಳ ಸ್ವಚ್ಛತೆ ಪ್ರಾರಂಭ ಆಯ್ತು ಅಂತೇಳಿ JCB ಮಧ್ಯಾಹ್ನ ಇದ್ದದ್ದು ಸಾಯಂಕಾಲ ಮೇಲೆ ಕುಂಡದ ನಂತರ ಮಂಗಳೂರು ಚರಂಡಿಗೆ ಒಂದೇ ಒಂದು ನಾರೆಯಿಂದ ಈ ಮರಳನ್ನು ತೆಗೆದಿಲ್ಲ ಚರಂಡಿಯಿಂದ. ಇವತ್ತು ಏನಾಗಿದೆ, ಹೊರಗೆ ಶೃಂಗಾರ ಒಳಗೆ ಗೂಡಿಸುತ್ತೆ ಎಂಬಾಗೆ ನಮ್ಮ ನಗರ ಕಾಣ್ತಾ ಇದೆ. ಆದರೆ ಈ ಮಳೆಗಾಲದಲ್ಲಿ ಮಾತ್ರ ಇವರು ಸ್ಮಾರ್ಟ್ ಸಿಟಿ ಹೇಳ್ತಾ ಇದ್ದಾರೆ. ಇದು ಇವತ್ತು ನರಕ ಸಿಟಿ ಅಂತೇಳಿ ನಾವು ಕರೀತೇವೆ, ನರಕ ಸಿಟಿ. ಇದು ನಮ್ಮ ತೆರಿಗೆ ಹಣ ಯಾವ ರೀತಿ ಪೋಲಾಗ್ತದೆ ಅಂತೇಳಿ ಇದಕ್ಕೊಂದು ಸ್ಪಷ್ಟ ಉದಾಹರಣೆ. ಮತ್ತೆ ಇನ್ನು ಮುಂದಕ್ಕೆ ಕಾರಣ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೇನೆ, ಮುಖಾಂತರ ಮುಂದಿನ ದಿನಗಳಲ್ಲಿ ಹಳ್ಳಿ ಜನರು ರೊಚ್ಚಿಗೇಳುತ್ತಾರೆ ಆಡಳಿತದ ವಿರೋಧ. ಯಾಕೆ ಹೇಳಿದರೆ ಈ ಸಿಟಿ ಒಳಗಡೆ ಈ ತರದಲ್ಲಿ ಹಣದ ದುರುಪಯೋಗ ಆಗುತ್ತಾ ಉಂಟು. ಅಲ್ಲಿ ಅವರಿಗೆ ಪಂಚಾಯತ್ 30 ವರ್ಷಕ್ಕೊಮ್ಮೆ ಹಣ ಪಾಸ್ ಆಗುದಿಲ್ಲ. ಒಂದು ರಸ್ತೆಗೆ ಡಾಮಾರ್ ಮಾಡ್ಲಿಕ್ಕೆ ಇಲ್ಲಿ ಟೈಲ್ಸ್ ಅನ್ನು ಕುತ್ಕೊಂಡಿರ್ತಾರೆ ಫುಟ್ಪಾತಿಗೆ, ಅದು ಒಂದೇ ವಾರದಲ್ಲಿ ಎದ್ದು ಹೋಗ್ತದೆ. ಇವತ್ತು ಕಾಂಕ್ರೀಟ್ ಅಂತ ಹೇಳಿ ಕಾಂಕ್ರೀಟ್ ಮಾಡಿದ್ದಾರೆ, ಇವತ್ತು ಜಲ್ಲಿ ಕಾಣ್ತಾ ಇದೆ ಮೇಲ್ಗಡೆ. ಇದು ಈ ಹಳ್ಳಿಗರಿಗೆ ಅವರಿಗೆ ಇಷ್ಟೇ ಅಂತೇಳಿ ಸಹಿಸುವ ಶಕ್ತಿ ಉಂಟು. ಮುಂದಿನ ವರ್ಷಗಳಲ್ಲಿ ಇವರು ಓಟ್ ಕೇಳಿಕೊಂಡು ಹೋಗ್ಲಿ ಮನೆ ಮನೆಗೆ. ಓಕೆ 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 ಟವರ್ಸ್ ಅವರೇ, ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಅದು ಟವರ್ಸ್ ಅವರು ಹೇಳ್ತಾರೆ JCB ಕಂಪನಿಯ ಮಾಲೀಕ ಸುಸ್ತಾಗಿ ಹೋಗ್ಬೋದು. ಯಾಕಂದರೆ ನಾನು JCBಯನ್ನು ಮಾಡಿರೋದು ಮಣ್ಣು ತೆಗಿಲಿಕ್ಕೆ. ಇವರು ಮಂಗಳೂರಿನವರಲ್ಲಿ ಇದರಲ್ಲಿ ಇನ್ನೊಂದು ಹೊಸ ಸಾಧ್ಯತೆಯನ್ನು ತೋರಿಸಿಕೊಟ್ಟಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಅವಾರ್ಡ್ ಕೂಡ ಬರಬಹುದು ಮಂಗಳೂರಿನ ಈ ಒಂದು ಸಂಶೋಧನೆಗೆ ಅಂತ. ಜನ ಈ ರೀತಿ ಮಾತಾಡ್ತಾರಂತ ಹೇಳಿದ್ರೆ ಖಂಡಿತ ಜನರಲ್ಲಿ ಅದು ಕೇವಲ ಟೀಕೆ ಟಿಪ್ಪಣಿ ಮಾತ್ರ ಅಲ್ಲ, ಒಂದು ಆಕ್ರೋಶದ ಧ್ವನಿ ಕೂಡ ಇದು. ಟವರ್ಸ್ ಅವರು ಹೇಳಿದ್ರಲ್ಲ, ಜನರ ದುಡ್ಡನ್ನು, ಟ್ಯಾಕ್ಸ್ ಪೇಯರ್ಸ್ ಮನಿ, ತೆರಿಗೆದಾರರ ದುಡ್ಡನ್ನು ಯಾವ ರೀತಿ
ಪೋಲ್ ಮಾಡಲಾಗುತ್ತೆ. ಅಂದರೆ ನಮ್ಮ ಎಲ್ಲ ಬಹುತೇಕ ಕಾಮಗಾರಿಗಳ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಾವು ಏನು ಉತ್ತರದಾಯಿತ್ವವನ್ನು ಅಕೌಂಟಬಿಲಿಟಿಯನ್ನು ಕಾಪಾಡಿಕೊಳ್ಳುವುದಿಲ್ಲ. ಅಲ್ಲಿ ಗುಣಮಟ್ಟವನ್ನು ಕಾಪಾಡಿಕೊಳ್ಬೇಕು. ಒಳ್ಳೆಯ ಏನು ಕಾಂಕ್ರೀಟ್ ಅಥವಾ ಒಳ್ಳೆಯ ರಸ್ತೆ ಅಥವಾ ಒಳ್ಳೆಯ ಟಾರ್ ಇದರ ಬಗ್ಗೆ ನಾವು ಆಲೋಚನೆ ಮಾಡೋದಿಲ್ಲ. ನಾವು ಮಳೆಗಾಲದಲ್ಲಿ ಈ ರೀತಿಯ ಕೆಲಸಗಳನ್ನು ಮಾಡ್ತೇವೆ. ಎಷ್ಟು ಬಾಳ್ವಿಕೆ ಬರಬಹುದು, ಎಷ್ಟು ತಾಳಿಕೊಳ್ಬಹುದು. ಯಾವ ಕಾಂಕ್ರೀಟ್ ಮಾಡಿದ್ರು, ಯಾವ ಟಾರ್ ಹಾಕಿದ್ರು, ಯಾವ ಡಾಮರ್ ಹಾಕಿದ್ರು, ಈ ಹೊತ್ತಿನಲ್ಲಿ ಈ ಟೈಮಲ್ಲಿ ಮಂಗಳೂರಿನ ಇಂಥ ಬಿರುಸಿನ ಮಳೆಯ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಅದು ಸುರಕ್ಷಿತವಾಗಿ ಇರಬಹುದು ಅಥವಾ ಒಳ್ಳೆಯ ಗುಣಮಟ್ಟವನ್ನು ಕಾಯ್ದುಕೊಳ್ಬಹುದು ಅಥವಾ ಎಷ್ಟು ಲಾಂಗ್ ರನ್ ಅದರ ಬಾಳ್ವಿಕೆ ಬರಬಹುದು. ಸಾಮಾನ್ಯ ಜನರ ಕಾಮನ್ ಸೆನ್ಸ್ ಕೂಡ ವಿಪರೀತ ಮಳೆ ಬರುವಾಗ ಸಣ್ಣ ಪುಟ್ಟ ಮನೆಯ ಟ್ಯಾರಿಸ್ ಏನಾದರೂ ಅವರು ಟರ್ಪಾಲ್ಗಳನ್ನು ಹಾಕೊಂಡು ಮಾಡ್ಬೋದಪ್ಪ. ಈ ರೀತಿಯ ಉದ್ದುದ್ದದ ರಸ್ತೆಗಳು ಎಲ್ಲ ಕಡೆ ನಡೀತಾ ಉಂಟು. ಮಂಗಳೂರಲ್ಲಿ ನೀವಂತೂ ಓಡಾಡಿದರೆ ಪ್ರತಿಯೊಬ್ಬರ ಅನುಭವಕ್ಕೆ ಬಂದಿರುವಂಥದ್ದು ಇದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಏನು ನಮ್ಮ ಅನ್ಲಾಕ್ ಪ್ರೊಸೀಜರ್ ಆರಂಭವಾದ ನಂತರದಿಂದ ಲಾಕ್ಡೌನ್ ಯಾವಾಗ ಮುಗಿಯುತ್ತೋ ಆವತ್ತ ನಂತರ ಮಂಗಳೂರಿಗೆ ಬಂದಂಥ ಎಲ್ಲರೂ ಅನುಭವಿಸಿದ್ದಾರೆ ಇದನ್ನು. ಅದು ನಡ್ಕೊಂಡು ಬಂದವನು ಪೆಟ್ರೋಲ್ಗೆ ಮತ್ತು ಏನು ಡೀಸೆಲ್ಗೆ ರೇಟ್ ಜಾಸ್ತಿ ಆಗಿದೆ ಅಂತ ಹೇಳಿಕೊಂಡು ನಡ್ಕೊಂಡು ಬಂದವನಿಗೆ ಕೂಡ ಅನುಭವ ಆಗಿದೆ ಇದು. ಯಾವ ರಸ್ತೆಯಲ್ಲಿ ಹೋಗಿದ್ರು ಕೂಡ ಇದರ ಬ್ಯಾರಿಕೇಡ್. ಮತ್ತು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಸಾಮಾಜಿಕ ಹೋರಾಟಗಾರರಾಗಿರುವಂಥ ಸುನಿಲ್ ಕುಮಾರ್ ಬಜಾಲ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್ ಕುಮಾರ್ ಬಜಾಲ್ ಅವರೇ ನಮಸ್ಕಾರ. ನಮಸ್ಕಾರ. ಈಗ ಮಂಗಳೂರಿನ ಗುತ್ತಿಗೆದಾರರು ಮಾಡಿರುವಂತ ಹೊಸ ಒಂದು ಆವಿಷ್ಕಾರ ಏನಿದೆ, JCBಯ ಮೂಲಕ ನೀರೆತ್ತುವಂಥದ್ದು ಒಂದು ವಿಚಾರ ಇದು. ಇನ್ನೊಂದು ಕಡೆ ನಮ್ಮ ಒಟ್ಟು ಕಾಮಗಾರಿಗಳು ಏನ್ ಹೇಳಲಿಕ್ಕೆ ಬಯಸ್ತೀರಿ ನೀವು? ನೋಡಿ, ಇವತ್ತು ಮಂಗಳೂರಿನಲ್ಲಿ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಭಾರಿ ದೊಡ್ಡ ರೀತಿಯಾದಂತ ದಂಧೆ ನಡೀತಾ ಇದೆ. ಯಾಕಂದ್ರೆ ಒಂದ್ ಕಡೆ ಮಂಗಳೂರನ್ನ ಸ್ಮಾರ್ಟ್ ಮಾಡ್ತೇವೆ ಅಂತ ಹೇಳಿ ಜನರಿಗೆ ಇವತ್ತು ಮೋಸ ಮಾಡ್ತಾ ಇದ್ದಾರೆ. ಎಲ್ರು ಎನಿಸಿತ್ತು ಇಡೀ ಮಂಗಳೂರು ನಗರ ಸ್ಮಾರ್ಟ್ ಸಿಟಿ ಆಗುತ್ತೆ ಅಂತ. ಅದೇ ಇಲ್ಲಿ ಇರ್ತಕ್ಕಂಥದ್ದು ADP ಯೋಜನೆಯಲ್ಲಿ ಮಾತ್ರ ಸಿಲೆಕ್ಟ್ ಆಗಿದೆ. ಅದರ ಜೊತೆಗೆ ಇವರು 8 ವಾರ್ಡ್ ನಲ್ಲಿ ಕೆಲಸ ಮಾಡಬೇಕಾದದ್ದು ಬಿಟ್ಟು ಆ ಹಣವನ್ನ ಬೇರೆ ಕಡೆಗೆ ಇವತ್ತು ಪೋಲ್ ಮಾಡ್ತಾ ಇದ್ದಾರೆ. ಇವತ್ತು ಇಡೀ ಮಂಗಳೂರಿನಲ್ಲಿ ಅಗೆದಾಕಿದ್ದಾರೆ. ಬಹಳ ನೇರವಾಗಿ ಹೇಳುದಿದ್ರೆ ಸ್ಟೇಟ್ ಬ್ಯಾಂಕಿನ ಎದುರುಗಡೆ ಆ ರಸ್ತೆಯನ್ನ ತಿಂಗಳುಗಟ್ಟಲೆಯಿಂದ ಅಗೆದಾಕಿದ್ದಾರೆ. ಅಲ್ಲಿ ಅಕ್ಕಪಕ್ಕದಲ್ಲಿ ವಾಣಿಜ್ಯ ಕೇಂದ್ರ, ಒಂದಷ್ಟು ಅಂಗಡಿಗಳಿದೆ. ಇವತ್ತು ಧಾರಾಕಾರ ಮಳೆ ಕಳೆದ 3-4 ದಿವಸದಿಂದ ಬರ್ತಾ ಇದೆ. ಅಲ್ಲಿ ಒಂದು ಸರಿಯಾದ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಆಗಿಲ್ಲ. ಇವತ್ತು ಎಲ್ಲಿಯವರೆಗೆ ಒಂದು ರೀತಿ ಒಂದು ವಿಪರ್ಯಾಸ ಅಂದ್ರೆ ಮಣ್ಣು ತೆಗೆಯತಕ್ಕಂತ JCB ಇಂದ ನೀರು ತೆಗೆಯುತ್ತಾ ಇದ್ದಾರೆ. ಇದು ನಿಜವಾಗಿಯೂ ಕೂಡ ಇಡೀ ಮಂಗಳೂರು ನಗರಕ್ಕೆ ಒಂದು ಅವಮಾನ. ಇಲ್ಲಿನ ಸ್ಮಾರ್ಟ್ ಸಿಟಿಯ ಅಧಿಕಾರಿಗಳು ಈ ಮಾಡ್ತಾ ಇದ್ದಾರೆ. ಅಲ್ಲಿ ಆ ನೀರನ್ನ ತೆಗೆದು ಮತ್ತೆ ಅದೇ ರಸ್ತೆಗೆ ಹಾಕ್ತಾ ಇದ್ದಾರೆ. ನೀವು ಅಲ್ಲಿ ಸ್ವಾಗತ್ ಹೋಟೆಲ್ ನ ಮುಂಭಾಗದಲ್ಲಿ ಆ ಸ್ಟೇಟ್ ಬ್ಯಾಂಕಿನ ಆಸ್ಪಾಸಿನಲ್ಲಿ ಇಡೀ ರಸ್ತೆಯನ್ನ ಹಾಳು ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಇಲ್ಲಿ ನಮ್ಗೆ ಅಧಿಕಾರಿಗಳ ಜೊತೆ ಅಥವಾ ಇವತ್ತು ಜನಪ್ರತಿನಿಧಿಗಳಲ್ಲಿ ಕೇಳಲಿಕ್ಕಿರುವುದಷ್ಟೇ, ನೀವು ಮಂಗಳೂರನ್ನ ಸ್ಮಾರ್ಟ್ ಸಿಟಿ ಮಾಡ್ತಾ ಇದ್ದೀರೋ ಅಥವಾ ಇವತ್ತು ಹಾಳು ಮಾಡ್ತಾ ಇದ್ದೀರೋ ಅಂತ ಹೇಳಿ. ಇದು ಸಾವಿರಾರು ಕೋಟಿ ರೂಪಾಯಿ ಹಣವ ಇವತ್ತು ನಗರಕ್ಕೆ ಬರ್ತಾ ಇದೆ. 380 ಕೋಟಿ ರೂಪಾಯಿ ಹಣವನ್ನ ಖರ್ಚು ಮಾಡಿದ್ದಾರೆ. ಆ ಎಲ್ಲಿ ಖರ್ಚು ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಕಾಣ್ತಾ ಇಲ್ಲ. ಎಲ್ಲಾ ಕಡೆಗಳಲ್ಲಿ ಅಗೆದಾಕಿದ್ದಾರೆ. ಇವತ್ತು ಫುಟ್ಪಾತ್ ಇಲ್ಲ, ಮಳೆ ನೀರು ಹೋಗ್ಲಿಕ್ಕೆ ಒಳಚರಂಡಿ ವ್ಯವಸ್ಥೆ ಇಲ್ಲ, ಯಾವುದು ವ್ಯವಸ್ಥೆ ನೋಡಿದ್ರು ಕೂಡ ಅಲ್ಲಿ ಯಾವುದು ಇಲ್ಲ. ಅಂತ ಸಂದರ್ಭದಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ? ಈಗ ಅದು ಕೂಡ ನಗರದ ಹೃದಯ ಭಾಗದಲ್ಲಿ ಇವತ್ತು ತಿಂಗಳುಗಟ್ಟಲೆ ಒಂದು ಸಣ್ಣ ಕೆಲಸಕ್ಕೆ ಇವತ್ತು ದಿನ ತೆಗೆಯುವುದಾದ್ರೆ ಬಾಕಿ ಕಡೆಯ ಪರಿಸ್ಥಿತಿ ಯಾವ ರೀತಿ ಇರ್ಬೋದು ಅಂತ ಹೇಳಿ ನಾವು ಊಹೆ ಮಾಡಬೇಕು. ಇವು ಇಡೀ ಹಾರ್ಟ್ ಆಫ್ ಸಿಟಿ. ಅದು ಅಧಿಕಾರಿಗಳು ಅಲ್ಲೇ ಇರ್ತಾರೆ, ಕಣ್ಣೆದುರು ನೋಡ್ತಾ ಇದ್ದಾರೆ, ಆದ್ರೂ ಕೂಡ ಕಣ್ಣು ಮುಚ್ಚಿಕೊಂಡು ಆ ಕಡೆ ಹೋಗ್ತಾರೆ. ಈಗ ಮಂಗಳೂರು ಮಹಾನಗರ ಪಾಲಿಕೆಗೆ ಈ ಸ್ಮಾರ್ಟ್ ಸಿಟಿ ಯೋಜನೆ ಕೆಲಸಗಳು ಗೊತ್ತೇ ಇಲ್ಲ. ಎಲ್ಲಿಯವರೆಗೆ ಅಂದ್ರೆ ನಗರ ಪಾಲಿಕೆ ಒಳಗಡೆ ಬಾರಿ ದೊಡ್ಡ ರೀತಿಯಾದಂತ ಗಲಾಟೆ ನಡೆದಿದೆ. ನೀವು ನಮ್ಮನ್ನ ಕತ್ತಲೆ ಕೋಣೆಯಲ್ಲಿ ಇಟ್ಟುಕೊಂಡು ನೀವು ಕೆಲಸ ಮಾಡ್ತಿದ್ದೀರಂತ ಹೇಳಿ. ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ಗಾಗ್ಲಿ, ಅಧಿಕಾರಿಗಳಿಗಾಗ್ಲಿ ಅಥವಾ
ನಮ್ಮ ಸ್ಮಾರ್ಟ್ ಸಿಟಿ ಯೋಜನೆ ಅಧಿಕಾರಿಗಳ ಸಂಬಂಧವೇ ಇಲ್ಲದ ರೀತಿಯ ಪರಿಸ್ಥಿತಿ ಇದೆ. ಕಾರ್ಪೊರೇಟರ್ಗಳಿಗೆ ವಿಷಯ ಗೊತ್ತಿಲ್ಲ, ಯಾಕೆ ಹೀಗೆ ಆಗ್ತಾ ಇದೆ ಅನ್ನುವಂಥದ್ದು ಬಹಳ ಪ್ರಮುಖ ಪ್ರಶ್ನೆ. ಆದ್ರಿಂದ ಇವತ್ತು ಜನ ಕೇಳ್ತಾರೆ, ಯಾಕಂದ್ರೆ ಜನರ ಹಣವನ್ನ ಇವತ್ತು ಪೋಲ್ ಮಾಡ್ತಾ ಇದ್ದಾರೆ. 3 ದಿವಸದಿಂದ ಆ JCB ಇಂದ ಎಷ್ಟು JCB ಯ ಬಾಡಿಗೆ ಯಾರು ಕೊಡ್ತದೆ, ಯಾರ ಹಣ ಇವತ್ತು? ಜನಸಾಮಾನ್ಯರ ಹಣ ಇವತ್ತು ನಿಜವಾಗಿ ಪೋಲ್ ಆಗ್ತದೆ, ಕಣ್ಣೆದುರು ಇವತ್ತು ಪೋಲ್ ಆಗ್ತಾ ಇದೆ. ಇದು ಎಷ್ಟು ದಿವಸ ಈ ರೀತಿ ಅದಕ್ಕೆ ಸಂಬಂಧಪಟ್ಟಂತ ಯಾರು ಅಧಿಕಾರಿಗಳಿದ್ದಾರೆ ಅವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಬೇಕಂತೇಳಿ ನಾವು ಹೇಳ್ತಾ ಇದ್ದೇವೆ. ಎಷ್ಟು ದಿವಸದಿಂದ ಈ ರೀತಿ ಕೆಲಸ ಮಾಡಿದ್ದಾರೆ JCB? ಇವತ್ತಿಗೆ ಸೇರಿ 4 ದಿವಸದಿಂದ JCB ಅನ್ನ ಅಲ್ಲಿ ಅದೇ ಆ ಜಾಗದಲ್ಲಿ ನಿಲ್ಲಿಸಿ ನೀರು ತೆಗಿತಾ ಇದ್ದಾರೆ. JCB ಕಂಪನಿ ಅವರಿಗೆ ಶಾಕ್ ಆಗಬಹುದು. ಅದೇ ಮಳೆ ನಿಂತ ಮೇಲೆ, ನೀರು ಖಾಲಿಯಾದ ಮೇಲೆ JCB ಅಲ್ಲೇ ನಿಂತಿರ್ತದೆ. ನಂತರ ಇವನು ಮಳೆ ಬಂದಾಗ ಆ ತೋಡಲ್ಲಿ ನೀರು ತುಂಬಿರ್ತದೆ, ಇವನು ಮತ್ತೆ ತೆಗೆಯುವುದು. ಇದು ಸುನಿಲ್ ಅವರೇ, ಈ ಕೆಲಸ JCB ಇಂದ ಈ ರೀತಿ ನೀರೆತ್ತುವ ಮೂಲಕ ಇದು ಒಂದು ಕಡೆ ಎಲ್ಲ ನಮ್ಮ ವ್ಯವಸ್ಥೆಯ ವಿಡಂಬನೆ ಜೊತೆಗೆ ನೀವು ಹೇಳಿದಾಗೆ ಕಾಮಗಾರಿ ಎಷ್ಟು ನಿಧಾನಗತಿಯಲ್ಲಿ ಮತ್ತು ಎಷ್ಟು ಅವೈಜ್ಞಾನಿಕ ರೀತಿಯಲ್ಲಿ ಸಾಗ್ತಾ ಉಂಟು ಅನ್ನುವುದಕ್ಕೆ ಇದೊಂದು ದೃಶ್ಯನೇ ಸಾಕ್ಷಿ. ಒಂದು ಸರ್, ಇನ್ನೊಂದು ಬಹಳ ಪ್ರಮುಖ ಪ್ರಶ್ನೆ ಇದೆ. ನೀವು ಕಳೆದ ಒಂದು 10 ವರ್ಷದಂತೆಗೇರಿ ಯಡಿಯೂರಪ್ಪ ಸರ್ಕಾರ ಬಂದ ನಂತರ ಮಂಗಳೂರಿಗೆ ಕಾಂಕ್ರೀಟೀಕರಣ ಅಂತ ಹೇಳಿ ಸಾವಿರಾರು ಕೋಟಿ ರೂಪಾಯಿ ಬಂತು. ಮೊದಲ ಅವಧಿಯಲ್ಲಿ 100 ಕೋಟಿ. ಆ ನಂತರದಲ್ಲಿ ಒಂದಷ್ಟು ಕೋಟಿ ಬಂತು. ನಿಮ್ಗೆ ಇಷ್ಟೇ ಹೇಳಿಕ್ಕಿರುವಂತದ್ದು, ಅಂದಿನಿಂದ ಇಂದಿನವರೆಗೆ ಮಂಗಳೂರು ನಗರದಲ್ಲಿ ಕಂಪ್ಲೀಟ್ ಆದಂತ ಒಂದು ರಸ್ತೆಯನ್ನ ತೋರಿಸಿ. ಪೂರ್ತಿಯಾಗಿ ಪೂರ್ಣ ಪ್ರಮಾಣದಲ್ಲಿ ಇವರು ಹೇಳಿದ್ದೇನು, ಕಾಂಕ್ರೀಟಿನ ರಸ್ತೆ 25 ವರ್ಷ ಬಾಳಿಕೆ ಬರುತ್ತೆ ಅಂತೇಳಿ. ಇವರು ಕಾಂಕ್ರೀಟ್ ಹಾಕಿ 4 ತಿಂಗಳಲ್ಲಿ ಅಡಿತಾ ಇದ್ದಾರೆ. ಈಗ ನಿಮ್ಗೆ ಒಳ್ಳೆ ಉದಾಹರಣೆ, ಕದ್ರಿಗೆ ಹೋಗ್ತಕ್ಕಂಥ ರಸ್ತೆ, ಅಷ್ಟು ಚೆನ್ನಾಗಿರ್ತಕ್ಕಂಥ ರಸ್ತೆಯನ್ನ ಮೊನ್ನೆ ಅಗದಿದ್ದಾರೆ. ಈಗ ಅಲ್ಲೇ ಕಲ್ಲು ಹಾಕಿ ಅಲ್ಲಿ ಮುಚ್ಚಿದ್ದಾರೆ. 2 ವೀಲರ್ಸ್ ಬಂದ್ರೆ ಎಷ್ಟೋ 2 ವೀಲರ್ಸ್ ಅಲ್ಲಿ ಸ್ಕಿಡ್ ಆಗಿ ಬಿದ್ದಿದ್ದಾರೆ. 4 ವೀಲರ್ಸ್ ಗೆ ಸಮಸ್ಯೆ ಇಲ್ಲ, ಬಟ್ ಈ 2 ವೀಲರ್ಸ್ ಹೋದಾಗ ರಸ್ತೆಯಲ್ಲಿ ಖಂಡಿತ ಈಗಾಗಲೇ 2-3 ಜನ ಬಿದ್ದಿದ್ದಾರೆ. ಅಂದ್ರೆ ಒಂದು ಕೆಲಸವನ್ನ ಕಂಪ್ಲೀಟ್ ಮಾಡ್ಲಿಕ್ಕಿಲ್ಲ, ಅಲ್ಲಿ ಅರ್ಧಂಬರ್ಧ ಮಾಡಿರ್ತಾರೆ. ಮತ್ತೆ ಫುಟ್ಪಾತ್ ಇರೋದಿಲ್ಲ. ಫುಟ್ಪಾತ್ ಅಲ್ಲಿ ಸ್ಲ್ಯಾಬ್ ಉಂಟಲ್ಲ, ಹತ್ತಿರದಲ್ಲಿ ತೆಗೆದಿರ್ತಾರೆ. ರಾತ್ರಿ ಹೋಗಿ ಎಷ್ಟೋ ಜನ ಅಲ್ಲಿ ಬಿದ್ದಿದ್ದಾರೆ. ಇಂತ ಒಂದು ರೀತಿ ಅವ್ಯವಸ್ಥೆಗಳ ಆಗರವಾಗಿದೆ. ಸ್ಮಾರ್ಟ್ ಸಿಟಿ ಅಂತ ಯೋಜನೆ ಅವ್ಯವಸ್ಥೆಗಳ ಆಗರವಾಗಿದೆ. ಥ್ಯಾಂಕ್ ಯು ಸುನಿಲ್ ಕುಮಾರ್ ಬಜಾಲ್ ಹೇಳ್ತಾ ಇದ್ದಾರೆ. ಒಟ್ಟು ಏನು ಸ್ಮಾರ್ಟ್ ಸಿಟಿ ಯೋಜನೆಗಳು ಮತ್ತು ಮಹಾನಗರ ಪಾಲಿಕೆಯ ಯೋಜನೆಗಳು ಏನು ಒಂದಕ್ಕೊಂದು ಸಮನ್ವಯ ಇಲ್ಲದ ಕಾರಣದಿಂದಾಗಿ ಮತ್ತು ನಡೆದಿರಬಹುದಾದಂಥ ಅವ್ಯವಹಾರದಿಂದ ಕಾರಣದಿಂದಾಗಿ ಒಟ್ಟು ಕಾಮಗಾರಿ ನಡೀತಾ ಇರೋದು ಕಾಂಕ್ರೀಟ್ ಹಾಕಿದಲ್ಲಿಗೆ ಮತ್ತೆ ಕಾಂಕ್ರೀಟ್ ಹಾಕೋದು. 10 ವರ್ಷಗಳ ಹಿಂದೆ ಕಾಂಕ್ರೀಟ್ ಏನು ಇಡೀ ಮಂಗಳೂರಿನ ನಗರದ ರಸ್ತೆಗಳೆಲ್ಲ ಕಾಂಕ್ರೀಟ್ ಮಯವಾದವು. ಈವಾಗ ಮತ್ತೆ ಕೂಡ ಕಾಂಕ್ರೀಟ್ ಬಹುತೇಕ ಅದೇ ರಸ್ತೆಗಳನ್ನು ಅಗೆಯುವುದು, ಅಲ್ಲಿಗೆ ಕಾಂಕ್ರೀಟ್ ಹಾಕುವಂಥದ್ದು. ಇನ್ನೊಂದು ಕಡೆ ಒಂದು ಏನು ಸಾಮಾನ್ಯ ಪರಿಜ್ಞಾನ ಕೂಡ ಇಲ್ಲದ ರೀತಿಯ ಕಾಮಗಾರಿಗಳು ಮತ್ತು ಏನು ಅವ್ಯವಸ್ಥೆಗಳು. ಒಟ್ಟು ಜನ ತೊಂದರೆಗೀಡಾಗುವಂಥದ್ದು. ಜೊತೆಗೆ ನಡೀತಾ ಇರುವಂಥ ಕಾಮಗಾರಿ ಕೂಡ ಮಂಗಳೂರನ್ನು ಒಂಥರ ಮಂಗಳೂರು ಅಪಹಾಸ್ಯ ಮಾಡುವಂಥ ರೀತಿಯಲ್ಲಿ ಇವತ್ತು ಏನು ಆಗ್ತಾ ಉಂಟು. ಅಂದರೆ ಒಟ್ಟು ಈ ಪ್ರದೇಶದಲ್ಲಿ, ಈ ನಗರದಲ್ಲಿ ಇರುವಂಥ ಕಾಮಗಾರಿಗಳ ಬಗ್ಗೆ ಯಾರು ಕೂಡ ಅಕೌಂಟಬಿಲಿಟಿ, ಉತ್ತರದಾಯಿತ್ವವನ್ನು ತೋರಿಸ್ತಾ ಇಲ್ಲಲ್ವಾ ಅನ್ನುವಂಥದ್ದೇ ಜನರ ಈ ಕ್ಷಣದ ಆಕ್ಷೇಪ ಮತ್ತು ಆಕ್ರೋಶ ಕೂಡ. ನಾನು ಇನ್ನೊಂದಷ್ಟು ಬೇರೆ ಸುದ್ದಿಗಳಿದ್ದಾವೆ, ನಾನು ಆ ಸುದ್ದಿಗಳತ್ತ ಏನು ಗಮನ ಹರಿಸಬೇಕಾಗಿದೆ. ಈಗ ಒಂದು ಸಣ್ಣ ಬ್ರೇಕ್ ತಗೊಳ್ತಾ ಇದ್ದೇವೆ. ಬ್ರೇಕ್ ನಂತರ ನಾನು ಯಾಂತ್ರೀಕೃತವಾಗಿ ನಿನ್ನೆ ದಿವಸ ಆರಂಭಗೊಂಡಂಥ ಏನು ನೇಜಿ ನಡುವಂಥ ಕಾರ್ಯಕ್ರಮ ಇರ್ಬೋದು ಮತ್ತು ಉಳಿದ ಇತರ ಏನು ಕೇರಳ ಗಡಿಯಲ್ಲಿ ಬಿಗು ತಪಾಸಣೆ ವಿಚಾರ ಇದೆ, ಅದನ್ನೆಲ್ಲ ನೋಡಿಕೊಂಡು ಬರೋಣ. ಈಗ ಒಂದು ಸಣ್ಣ ಬ್ರೇಕ್. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.
ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನ್ಯೂಸ್ ಆ್ಯಂಡ್ ವ್ಯೂಸ್ ಅನ್ನು ಮತ್ತೆ ಮುಂದುವರಿಸ್ತಾ ಇದ್ದೇವೆ. ಮಂಗಳೂರಿನ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಸಮೀಪದ ಗದ್ದೆಗಳಲ್ಲೇ ನಿನ್ನೆ ದಿವಸ ಯಾಂತ್ರೀಕೃತ ನೇಜಿ ನೆಡುವಂಥ ಕಾರ್ಯಕ್ರಮ ನಡೆಯಿತು. ಮಂಗಳೂರು ಸಂಸದ ನಳಿನ್ ಕುಮಾರ್ ಕಟೀಲ್, ಅದೇ ರೀತಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತು MLA ಉಳಿಪಾಡಿ ರಾಜೇಶ್ ನಾಯ್ಕ್ ಮತ್ತು ಸ್ಥಳೀಯರು ಭಾಗವಹಿಸಿದ್ದರು. ದೊಡ್ಡ ಮಟ್ಟದಲ್ಲಿ ಈ ಒಂದು ನೇಜಿ ನೆಡುವಂಥ ಕಾರ್ಯಕ್ರಮ ಇವತ್ತಿನ ಸಂದರ್ಭಕ್ಕೆ ತಕ್ಕಂತೆ, ಯಾಕಂತ ಹೇಳಿದ್ರೆ ತೋಟದಲ್ಲಿ ಅಥವಾ ಗದ್ದೆಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗಿದೆ. ಇಂಥ ಸಂದರ್ಭದಲ್ಲಿ ಕರಾವಳಿ ಭಾಗದಲ್ಲಿ ಬಹುಮುಖ್ಯವಾಗಿ ಒಂದು ಕಾಲ ಇತ್ತು, ಭಾರಿ ದೊಡ್ಡ ಮಟ್ಟದಲ್ಲಿ ಗದ್ದೆಯಲ್ಲಿ ಅಥವಾ ಗದ್ದೆಯ ಬೇಸಾಯ ಕೃಷಿಗಳು ನಡೀತಾ ಇತ್ತು. ಇವತ್ತಿನ ಸಂದರ್ಭದಲ್ಲಿ ಬೇಸಾಯ ಅನ್ನೋದು ತುಂಬ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಒಂದಷ್ಟು ಯುವಜನರನ್ನು, ರೈತರನ್ನು ಪ್ರೋತ್ಸಾಹ ಅಥವಾ ಅವರಿಗೆ ಒಂಥರ ಬೆಂಬಲಕ್ಕೆ ನಿಲ್ಲುವಂಥ ಅಥವಾ ಅವರಿಗೊಂದು ನೈತಿಕ ಒಂದು ಬೆಂಬಲ ನೀಡುವ ಸಲುವಾಗಿ ಜಿಲ್ಲಾಡಳಿತಗಳು ಕೂಡ ಇವತ್ತು ಈ ರೀತಿಯ ಯಾಂತ್ರೀಕೃತ ನೇಜಿ ನೆಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಉಂಟು. ಸ್ಥಳೀಯವಾಗಿ ರೈತರನ್ನು, ಯುವಕರನ್ನೆಲ್ಲ ಒಟ್ಟು ಮಾಡಿಕೊಂಡು, ಸಂಘ ಸಂಸ್ಥೆಗಳನ್ನು ಒಟ್ಟು ಮಾಡಿಕೊಂಡು. ಸೊ ನಿನ್ನೆ ದಿವಸ ಪೊಳಲಿಯಲ್ಲಿ ನಡೆದಂಥ ಈ ಒಂದು ಯಾಂತ್ರೀಕೃತ ನೇಜಿ ನೆಡುವಂಥ ಕಾರ್ಯಕ್ರಮದಲ್ಲಿ ಇವತ್ತಿನ ಹೊಸ ಮಾದರಿಯ ಯಂತ್ರ ಕೊಡೋದು, ಹೊಸ ಮಾಡೆಲ್. ಈಗಾಗಲೇ ನಾವು ಅನೇಕ ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ ಯಂತ್ರದ ಮೂಲಕ ನೇಜಿ ನೆಡುವಂಥದ್ದು, ಅನಂತರ ಭತ್ತ ಕಟಾವು ಮಾಡುವಂಥ ಯಂತ್ರಗಳು ಕೂಡ ಇವಾಗ ಭಾರಿ ದೊಡ್ಡ ಪ್ರಮಾಣದಲ್ಲಿ ಕರಾವಳಿಯಲ್ಲಿ ಚಾಲ್ತಿಯಲ್ಲಿ ಇದೆ ಕೂಡ. ಯಾಕಂದರೆ ಭತ್ತ ಬೆಳೆಯುವವರು ಸಂಖ್ಯೆ ಕಡಿಮೆ ಆದರೂ ಕೂಡ ತಕ್ಕಷ್ಟು ಪ್ರಮಾಣದಲ್ಲಿ ಈ ರೀತಿಯ ಯಾಂತ್ರೀಕೃತವಾದಂಥ ವ್ಯವಸ್ಥೆಗಳಿರುವುದರಿಂದ ಸ್ವಲ್ಪ ಮಂದಿ ನೆಮ್ಮದಿಯಿಂದ ಕೃಷಿ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ, ಇದು ಯಾಂತ್ರೀಕೃತವಾಗಿ ನೇಜಿ ನೆಡುವಂಥ ಒಂದು ಕಾರ್ಯಕ್ರಮ. ಈ ಯಂತ್ರದಲ್ಲಿ ಕೇವಲ ಒಂದು ತಾಸಿನಲ್ಲಿ ಈ ಯಂತ್ರ ನೀವು ಗಮನಿಸ್ತಾ ಇರ್ಬೋದು. ನಳಿನ್ ಕುಮಾರ್ ಕಟೀಲ್ ಅವರು ಚಲಾಯಿಸ್ತಾ ಇದ್ದಾರೆ. ಜೊತೆಗೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿದ್ದಾರೆ, MLA ರಾಜೇಶ್ ನಾಯ್ಕ್ ಅವರಿದ್ದಾರೆ. ಈ ಯಂತ್ರದಲ್ಲಿ, ಇದು ಹೊಸ ಮಾಡೆಲ್ ಯಂತ್ರ ಇದು. ಈ ಯಂತ್ರದಲ್ಲಿ ಕೇವಲ ಒಂದು ಎಕರೆಯನ್ನು ಕೇವಲ ಒಂದು ತಾಸಿನಲ್ಲಿ ನೇಜಿ ನೆಟ್ಟುವಂಥ ಕೆಲಸವನ್ನು ಪೂರ್ತಿ ಮಾಡಲಾಗತ್ತೆ ಅಂತ ಇದನ್ನು ಆಪರೇಟ್ ಮಾಡುವವರು ಹೇಳ್ತಾ ಇರ್ತಾರೆ. ಒಂದು ಎಕರೆಯನ್ನು 3 ತಾಸಿನಲ್ಲಿ, ಗಮನಿಸಿ, 1 ಎಕರೆಯನ್ನು ಕೇವಲ 3 ಗಂಟೆಯಲ್ಲಿ ನೇಜಿ ನೆಡುವಂಥ ಕೆಲಸವನ್ನು ಪೂರ್ಣ ಮಾಡಲಾಗತ್ತೆ ಅಂತ. ಸೊ ಕೇವಲ ಬಹುಶಃ ಅವರು ಗಂಟೆಗೆ 3,000 ರೂಪಾಯಿ ಚಾರ್ಜ್ ಕೂಡ ತೆಗೊಳ್ತಾ ಇದ್ದಾರೆ. ಸೊ ನಾನು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಥವಾ ಈ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಸಚಿವರಾಗಿರುವಂಥ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಏನು ಹೇಳಿದರು ಅನ್ನೋದನ್ನು ನಾವು ನೋಡೋಣ. ಅವರು ಮಾತಾಡಿದ್ದಾರೆ, ಈ ಒಂದು ಸಂದರ್ಭದಲ್ಲಿ ಅವರು ಬಳಿಕ ಮಾತಾಡಿದ್ದಾರೆ. ಏನು ಮಾತಾಡಿದ್ದಾರೆ ಅನ್ನೋದನ್ನು ನೋಡೋಣ. ಗೌರವಾನ್ವಿತ ಮಂತ್ರಿಗಳಾಗಿರುವಂಥ ಅಂಗಾರವರು, ಮಾನ್ಯ ಲೋಕಸಭಾ ಸದಸ್ಯರಾದ ನಳಿನ್ ಕುಮಾರ್ ಅವರು, ಮಾನ್ಯ ಜನಾರ್ದನಿ ಶಾಸಕರಾಗಿರುವಂಥ ಸನ್ಮಾನ್ಯ ರಾಜೇಶ್ ನಾಯ್ಕರು, ನಾವೆಲ್ಲ ಒಂದು ತಂಡವಾಗಿ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡುವಂಥ ಕೆಲಸಗಳನ್ನು ಮಾಡಿದೆವು. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ 3ನೇ ಹಂತದ ಮಾಸ್ಟರ್ ಪ್ಲ್ಯಾನ್ ಕಾಮಗಾರಿಯ ಬಗ್ಗೆ ಪ್ರಗತಿ ಪರಿಶೀಲನೆ ನಡೆಸಲಿಕ್ಕಾಯಿತು. ನಮ್ಮ ಜೊತೆಯಲ್ಲಿ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತರು ರೋಹಿಣಿ ಸಿಂಧೂರಿ ಅವರಿದ್ದರು, ನಮ್ಮ ಅನೇಕ ಹಿರಿಯ ಅಧಿಕಾರಿಗಳು ಕೂಡ ಇದ್ದರು. 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ 3ನೇ ಹಂತದ ಮಾಸ್ಟರ್ ಪ್ಲ್ಯಾನ್ ಕಾಮಗಾರಿ ಬಗ್ಗೆ ಯೋಜನೆಗಳನ್ನು ಮಾಡುವಂಥ ಕೆಲಸಗಳು ಮಾಡಲಾಯಿತು. ರಥಬೀದಿಯ ಇಕ್ಕೆಲಗಳಲ್ಲಿ ಪಾರಂಪರಿಕವಾದಂಥ ಆ ಕಟ್ಟಡಗಳನ್ನು ಕಲ್ಪನೆಯೊಂದಿಗೆ ನಮ್ಮ ಅನ್ನದಾಸೋಹ ಕಟ್ಟಡಗಳು, ಗೋಶಾಲೆಗಳು, ಇನ್ನಿತರ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲಿಕ್ಕೆ ಬೇಕಾದಂಥ ಯೋಚನೆ ಮತ್ತು ಯೋಜನೆಯನ್ನು ಇವತ್ತು ರೂಪಿಸಿದೆವು. ನಂತರ ಬಂಟ್ವಾಳದಲ್ಲಿ ರಾಜೇಶ್ ನಾಯ್ಕರ ಕ್ಷೇತ್ರದಲ್ಲಿ ನಮ್ಮ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು 1,40,00,000 ರೂಪಾಯಿ ವೆಚ್ಚದಲ್ಲಿ ಆಕ್ಸಿಜನ್ ಘಟಕ ನಿರ್ಮಾಣ ಮಾಡಿದ್ದು, ಅದರ ಅಧಿಕೃತವಾಗಿ ಅದಕ್ಕೆ ಚಾಲನೆ ಕೊಡುವಂಥ ಕೆಲಸಗಳನ್ನು ಇವತ್ತು ಮಾಡಲಾಯಿತು. ನಮ್ಮ NMPT ಅವರು, ನಮ್ಮ ಮೆಸ್ಕಾಂ ಅವರು ಸಹಿತ ಬೇರೆ ಬೇರೆ ಸಾರ್ವಜನಿಕ ಸರ್ಕಾರಿ ಸ್ವಾಮ್ಯದಲ್ಲಿರುವಂಥ ಸಂಸ್ಥೆಗಳು ಒಟ್ಟಿಗೆ ಸೇರಿ 1,40,00,000 ರೂಪಾಯಿಯ ಅನುದಾನವನ್ನು ಕೊಟ್ಟು ಈ ಆಕ್ಸಿಜನ್ ಘಟಕವನ್ನು ಆರಂಭ ಮಾಡಿವೆ. ಅದಕ್ಕೆ ಅಧಿಕೃತವಾದಂಥ ಚಾಲನೆಯನ್ನು ಕೊಡಲಿಕ್ಕೆ ಶಾಸಕರು ಮತ್ತು ಸಂಸದರೊಂದಿಗೆ ಇವತ್ತು ಅದನ್ನು ಬಿಡುಗಡೆ ಮಾಡುವಂಥ ಕೆಲಸಗಳನ್ನು ಮಾಡಿದ್ದೇವೆ. ಪೊಳಲಿಯ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ
ನಮ್ಮ ಜಿಲ್ಲೆಯಲ್ಲಿರುವಂಥ 36 ಎ ಗ್ರೇಡ್ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ನಮ್ಮ ಇವರವರನ್ನು ಕರೆದು ನಮ್ಮ ಧಾರ್ಮಿಕ ದತ್ತಿ ಆಯುಕ್ತರು, ನಮ್ಮ ಶಾಸಕರು ನಾವೆಲ್ಲ ಕುಳಿತುಕೊಂಡು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆ ದೇವಸ್ಥಾನಗಳ ಆಡಳಿತಾತ್ಮಕವಾದ ಸಮಸ್ಯೆಗಳು ಹೇಗಿರಬೇಕು ಮತ್ತು ಸಪ್ತಪದಿ ಕಾರ್ಯಕ್ರಮವನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು, ಪ್ರತಿ ದೇವಸ್ಥಾನಗಳಲ್ಲೂ ಕೂಡ ವ್ಯವಸ್ಥಿತವಾದಂಥ ಗೋಶಾಲೆಯನ್ನು ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸುದೀರ್ಘವಾದಂಥ ಚರ್ಚೆ ಮಾಡಿದೆವು. ಮಾನ್ಯ ಶಾಸಕರಾದ ರಾಜೇಶ್ ನಾಯ್ಕರು ಹೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ನೇತೃತ್ವದಲ್ಲಿ ಸುಮಾರು ಒಂದು 20-25 ಎಕರೆ ಪ್ರದೇಶದಲ್ಲಿ ನಾನು ಗೋಶಾಲೆ ಮಾಡುವುದಾಗಿ ಒಂದಷ್ಟು ವಿಶ್ವಾಸದ ಮಾತುಗಳನ್ನು ನಮ್ಮ ಆಡಳಿತ ಮಂಡಳಿ ಪರವಾಗಿ ನಮ್ಮ ಸರ್ಕಾರ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ರಾಜೇಶ್ ನಾಯ್ಕರ ನೇತೃತ್ವದಲ್ಲಿ ಒಂದು ಕಡಿಲು ಬಿದ್ದು ಭೂಮಿಗೆ ನಾಟಿ ಮಾಡುವಂಥ ಕಾರ್ಯಕ್ರಮಕ್ಕೆ ನಮ್ಮ ಸಂಸದ ನಳಿನ್ ಕುಮಾರ್ ಅವರು ಚಾಲನೆ ಕೊಟ್ಟರು. ವಿಶಾಲವಾದಂಥ ಅಡಿಲು ಬಿದ್ದಂಥ ಭೂಮಿ, ಅದಕ್ಕೆ ಉಳುಮೆ ಯಂತ್ರಗಳ ಮೂಲಕ ಉಳುಮೆ ಮಾಡಿ ಆ ನಾಟಿ ಮಾಡಿ ಯಂತ್ರಗಳ ಮೂಲಕ ನಾಟಿ ಮಾಡುವಂಥ ಕೆಲಸಕ್ಕೆ ನಾವು ಚಾಲನೆ ಕೊಟ್ಟೆವು. ಒಟ್ಟಾರೆ ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ಅತ್ಯಂತ ಪ್ರಗತಿದಾಯಕವಾದಂಥ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾಡಳಿತ ಚಾಲನೆ ಕೊಟ್ಟಿದೆ ಅನ್ನುವಂಥ ವಿಶ್ವಾಸ. ಮಂಗಳೂರಿನ ಹೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಸಮೀಪದ ಗದ್ದೆಯಲ್ಲಿ ನಡೆದಂಥ ಒಂದು ನೇಜಿ ನೆಡುವಂಥ ಕಾಮಗಾರಿ ಇದು. ಎಸ್, ಯಂತ್ರೀಕೃತವಾದಂಥ ನೇಜಿ ನೆಡುವಂಥ ಕಾಮಗಾರಿ. ಎಸ್, ಇದು 1 ಎಕರೆಯಲ್ಲಿ ಅವಾಗ ನಾನು ಹೇಳಿದ ಲೆಕ್ಕ ಪ್ರಕಾರ ಕೂಡ ಎಸ್ 1 ಎಕರೆಯನ್ನು ಕೇವಲ 1 ತಾಸಿನಲ್ಲೇ ನೇಜಿ ನೆಡಲಾಗುತ್ತೆ ಈ ಯಂತ್ರದ ಮೂಲಕ. ಎಸ್, ಅವಾಗ ನಾನು 3 ತಾಸು ಅಂತ ಹೇಳಿದೆ. ಈ ಹೊಸ ಮಾಡೆಲ್ನ ಈ ಒಂದು ಯಂತ್ರದ ಮೂಲಕ ನೇಜಿ ನೆಡುವ ಯಂತ್ರದ ಮೂಲಕ ಕೇವಲ 1 ತಾಸಿನಲ್ಲಿ 1 ಎಕರೆಯನ್ನು ನೇಜಿ ನೆಟ್ಟು ಪೂರ್ತಿ ಮಾಡಲಾಗುತ್ತೆ. ಮತ್ತು ಅವರು ಚಾರ್ಜ್ ಮಾಡ್ತಾ ಇರುವಂಥ ದರ 3,000 ರೂಪಾಯಿ. 3,000 ರೂಪಾಯಿ ಅಂದರೆ 3,000 ರೂಪಾಯಿ ಖರ್ಚು ಮಾಡಿದರೆ 1 ಎಕರೆಯಲ್ಲಿ ನೇಜಿ ನೆಡಲಾಗುತ್ತೆ. ನಾವು ಸಾಮಾನ್ಯವಾಗಿ ಮ್ಯಾನ್ಯುವಲ್ ಅಂದರೆ ಜನ ಬಳಸಿ ಕೆಲಸ ಮಾಡೋದಿದ್ದರೆ ಇವತ್ತಿನ ಸಂದರ್ಭದಲ್ಲಿ ಇದಕ್ಕಿಂತ 2-3 ಪಟ್ಟು ಜಾಸ್ತಿ ದುಡ್ಡು ಖರ್ಚು ಮಾಡಬೇಕಾಗತ್ತೆ. ಸೊ ಇಂಥ ಸಂದರ್ಭದಲ್ಲಿ ಇದೊಂದು ರೈತರಿಗೆ ಕೂಡ ಒಂದು ಪೂರಕವಾಗಿರುವಂಥ ಕ್ರಮ ಇದು. ಎಸ್, ನಾನು ಮುಂದಿನ ಸುದ್ದಿಗೆ ಬರುವಂಥದ್ದು ಮಂಗಳೂರಿನ ಗಡಿ, ಕೇರಳ ಕರ್ನಾಟಕ ಗಡಿ ತಲಪಾಡಿಯಲ್ಲಿ ತಪಾಸಣೆ ಬಿಗುಗೊಂಡಿದೆ. ಎಸ್, ಕೇರಳದಲ್ಲಿ ಉಂಟಾಗಿರುವಂಥ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗಿರುವುದರಿಂದ ಕರ್ನಾಟಕ ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸುವ ನಿಟ್ಟಿನಲ್ಲಿ. ಇನ್ನೊಂದು ಕಡೆಯಿಂದ ಮಹಾರಾಷ್ಟ್ರದಲ್ಲಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಕೋವಿಡ್ ಪ್ರಕರಣಗಳು ದಾಖಲಾಗ್ತಾ ಉಂಟು. ಸೊ ಹಾಗಾಗಿ ಕರ್ನಾಟಕ ಗೃಹ ಇಲಾಖೆಯು ಮಹಾರಾಷ್ಟ್ರದಿಂದ ಕೇರಳದಿಂದ ಬರುವಂಥ ಎಲ್ಲ ಗಡಿಗಳಲ್ಲಿ ಬಿಗುವಾದ ತಪಾಸಣೆ ಮಾಡಬೇಕು ಅನ್ನೋದನ್ನು ಘೋಷಣೆ ಮಾಡಿದೆ. ಸೊ ಈ ಹಿನ್ನೆಲೆಯಿಂದಾಗಿ ತಪಾಸಣೆಯ ಪ್ರಮಾಣ ಅಥವಾ ವೇಗ ಅದು ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಎಸ್, ಮಂಗಳೂರಿನಲ್ಲಿ ನಿನ್ನೆ ದಿವಸ DCP ಹರಿರಾಮ್ ಶಂಕರ್ ಅವರು ಹೇಳಿದ್ದಾರೆ. ಎಸ್, ನಾವು ಕಟ್ಟುನಿಟ್ಟಿನ ತಪಾಸಣೆಯನ್ನು ಮಾಡ್ತಾ ಇದ್ದೇವೆ ಕೇರಳ ಕರ್ನಾಟಕ ಗಡಿಭಾಗದಲ್ಲಿ, ಅದು ಕೇರಳದಿಂದ ಬರುವಂಥ ಪ್ರಯಾಣಿಕರನ್ನು. ಸೊ 3ನೇ ಅಲೆಯ ಸಂದರ್ಭದಲ್ಲಿ ಒಂದಷ್ಟು ಜಾಗರೂಕತೆ ವಹಿಸಬೇಕಾದ ನಿಟ್ಟಿನಲ್ಲಿ ಎಲ್ಲ ಕ್ರಮಗಳು ನಡೀತಾ ಉಂಟು. ಎಸ್, ಈ ನಡುವೆ ಪ್ರಧಾನಿ ಮೋದಿಯವರು ಹೇಳಿದಂಥ ಇನ್ನೊಂದು ವಿಚಾರವನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಎಸ್, ನಮ್ಮ ಲಾಕ್ಡೌನ್ಗಳು, ಕಟ್ಟುನಿಟ್ಟಿನ ನಿರ್ಬಂಧಗಳೆಲ್ಲ ತೆರವುಗೊಂಡ ಬಳಿಕ ಎಲ್ಲ ಪ್ರದೇಶ, ಎಲ್ಲ ರಾಜ್ಯಗಳಲ್ಲೂ ಕೂಡ ಜನ ಸ್ವಲ್ಪ ಮೈ ಮರೆತಂತೆ ವರ್ತಿಸ್ತಾ ಇದ್ದಾರೆ. ಅದು ಧಾರ್ಮಿಕ ಕೇಂದ್ರ ಇರ್ಬೋದು, ಪ್ರವಾಸಿ ಕೇಂದ್ರಗಳಲ್ಲಿ ಕೂಡ ಇರ್ಬೋದು. ಜನ ಸೋಷಿಯಲ್ ಡಿಸ್ಟೆನ್ಸ್, ಸಾಮಾಜಿಕ ದೈಹಿಕ ಅಂತರವನ್ನು ಕಾಪಾಡದೆ ಮೈಗೆ ತಾಗಿಸಿಕೊಂಡು ಅಥವಾ ನುಗ್ಗಲಿನಲ್ಲಿ ಓಡಾಡುವಂಥ, ಅದು ಮಾರುಕಟ್ಟೆ ಇರ್ಬೋದು, ರಸ್ತೆ ಇರ್ಬೋದು, ವ್ಯಾಪಾರ ಮಳಿಗೆ ಇರ್ಬೋದು, ನಡೀತಾ ಉಂಟು. ಇದು ಸ್ವಲ್ಪ ಕಳವಳಕಾರಿಯಾದಂಥ ವಿಚಾರ ಅಂತ ಪ್ರಧಾನಿ ಮೋದಿಯವರು ನಿನ್ನೆ ದಿವಸ ಹೇಳಿರುವಂಥದ್ದು. ಎಸ್, ನಾವು ಕೊರೋನಾವನ್ನು ದೂರ ಮಾಡುವಂಥ ಏಕೈಕ ಮಾರ್ಗ ಇರುವಂಥದ್ದು ಕೊರೋನಾ ವೈರಸ್ ಚೈನನ್ನು ಬ್ರೇಕ್ ಮಾಡುವಂಥದ್ದು. ಚೈನ್ ಬ್ರೇಕ್ ಮಾಡಬೇಕಂತ ಹೇಳಿದ್ರೆ ಸಾಮಾಜಿಕ ಅಂತರವನ್ನು ಕಾಪಾಡಬೇಕಾದದ್ದು. ಎಲ್ಲಿ? ಸಾರ್ವಜನಿಕ ಸ್ಥಳಗಳಲ್ಲಿ, ಬಹುಮುಖ್ಯವಾಗಿ ಮಾರುಕಟ್ಟೆ, ರಸ್ತೆ, ಪೇಟೆ, ಜಾತ್ರೆ, ದೇವಸ್ಥಾನ, ಪ್ರವಾಸಿ ತಾಣ, ಇವೆಲ್ಲೆಲ್ಲ ನಾವು ಒಂದಷ್ಟು ಜಾಗರೂಕತೆಯಿಂದ ಅಥವಾ ಕೋವಿಡ್ ಪ್ರೋಟೋಕಾಲನ್ನು ಪಾಲಿಸಬೇಕಾದಂಥ ಅನಿವಾರ್ಯತೆ ಇದೆ. ಸೊ ಇಲ್ಲ ಅಂತ ಹೇಳಿದ್ರೆ ಪ್ರಕರಣಗಳು ಮತ್ತೆ ವೃದ್ಧಿಸುತ್ತೆ ಅಥವಾ ಕೋವಿಡ್ ವೈರಸ್ ಚೈನ್ ಬ್ರೇಕ್ ಆಗಲಿಕ್ಕೆ ಮತ್ತಷ್ಟು ವಿಳಂಬವಾಗುತ್ತೆ. ಈ ನಡುವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಕರ್ನಾಟಕದಲ್ಲಿ SSLC ಪರೀಕ್ಷೆ ಕೂಡ 19-20 ನಡೀಲಿಕ್ಕೆ ಉಂಟು. ಕೇರಳದಿಂದ ಕೂಡ 19ರಿಂದ 22ನೇ ತಾರೀಕು ತನಕ ಪರೀಕ್ಷೆ ನಡೀಲಿಕ್ಕೆ ಇದೆ. ಸೊ ಕಾಸರಗೋಡು ಕಡೆಯಿಂದ ಒಂದಷ್ಟು ವಿದ್ಯಾರ್ಥಿಗಳು ಕೂಡ ಬರಲಿಕ್ಕೆ ಇದ್ದಾರೆ. ಈ ನಡುವೆ ಇವತ್ತಿನಿಂದ ಆರಂಭಗೊಂಡಿರುವಂಥ ಬಿಗು ತಪಾಸಣೆ ಒಂದಷ್ಟು ದಿನನಿತ್ಯ ಓಡಾಡುವವರಿಗೆ, ಈಗ ಕಾಸರಗೋಡು ಅಥವಾ ಕುಂಬಳೆ ಅಥವಾ ಉಪ್ಪಳ, ಮಂಜೇಶ್ವರ, ಇಲ್ಲೆಲ್ಲ ಏನಂತ ಹೇಳಿದ್ರೆ ಈ ಭಾಗದ ದೊಡ್ಡ ಸಂಖ್ಯೆಯಲ್ಲಿ
ನಾಗರಿಕರು ಪ್ರತಿನಿತ್ಯ ಮಂಗಳೂರಿನ ಜೊತೆಗೆ ವ್ಯಾಪಾರ ವಹಿವಾಟು ಆಸ್ಪತ್ರೆ ವಿದ್ಯೆ ಶಿಕ್ಷಣ ಅಂತ ನಂಬಿಕೊಂಡವರು. ಸೊ ಇವತ್ತು ನಮ್ಮಲ್ಲಿ ಸ್ಕೂಲು ಕಾಲೇಜುಗಳೇನೋ ರಜೆ ಇರ್ಬೋದು, ಆದರೆ ಇತರ ವ್ಯಾಪಾರ ವಹಿವಾಟು ಉದ್ಯೋಗಕ್ಕಾಗಿ ದಿನನಿತ್ಯ ಓಡಾಡುವವರ ಸಂಖ್ಯೆ ಭಾರಿ ದೊಡ್ಡ ಮಟ್ಟದಲ್ಲಿದೆ. ಸೊ ಅವರಿಗೆ ಇದು ಒಂದಷ್ಟು ಆತಂಕ, ಒಂದಷ್ಟು ವಿಳಂಬ, ಒಂದಷ್ಟು ಕಿರಿಕಿರಿಯನ್ನು ಉಂಟು ಮಾಡಿರುವಂಥ ವಿಚಾರವೇ ಆಗಿದೆ. ಎಸ್, ಈ ಸಂದರ್ಭದಲ್ಲಿ ತಲಪಾಡಿಯಲ್ಲಿ ನಡೀತಾ ಉಂಟು ಅಂತ ನಮ್ಮ ಮಂಜೇಶ್ವರ ಪ್ರತಿನಿಧಿ ರೆಮಾನ್ ಅವರು ನಮ್ಮ ಜೊತೆಗೆ ನೇರವಾದ ಸಂಪರ್ಕದಲ್ಲಿದ್ದಾರೆ. ರೆಮಾನ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಎಸ್, ತಲಪಾಡಿಯಲ್ಲಿ ಮತ್ತಷ್ಟು ಕಟ್ಟುನಿಟ್ಟಿನ ಬಿಗಿ ತಪಾಸಣೆ ಮಾಡಬೇಕು ಅಂತ ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸರು ಹೊರಟಿದ್ದಾರೆ. ಏನ್ ಹೇಳ್ತೀರಿ ಕಾಸರಗೋಡಿನ ಜನ ನೀವು? ಕೇರಳದಲ್ಲಿ ಕೋವಿಡ್ ನ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡದ ಉಳ್ಳಾಲ ಠಾಣಾ ವ್ಯಾಪ್ತಿಯಲ್ಲಿ ಬರುವ ತಲಪಾಡಿ ಅದೇ ರೀತಿಯ ಬರುವ 8 ಸ್ಥಳಗಳಲ್ಲಿ ಗಡಿ ಪ್ರದೇಶಗಳಲ್ಲಿ ತಪಾಸಣೆಯನ್ನು ಇವತ್ತನ್ನು ಬಿಗಿಗೊಳಿಸಲಾಗಿದೆ. RT-PCR 14 ದಿನಗಳ ರಿಪೋರ್ಟ್ ಸರ್ಟಿಫಿಕೇಟ್ ಅಥವಾ ಹೊರಗಿನಿಂದ ಬರುವವರಿಗೆ 72 ಗಂಟೆಯ ಸರ್ಟಿಫಿಕೇಟ್, ಇಲ್ಲದಿದ್ದರೆ 1 ಡೋಸ್ ವ್ಯಾಕ್ಸಿನ್ ಕೊಟ್ಟದ್ದನ್ನು ಅವರು ತೋರಿಸಬೇಕಾಗ್ತದೆ. ಇಲ್ಲದೇ ಇದ್ದರೆ ಯಾವುದೇ ಜನರನ್ನು ಕೂಡ ಗಡಿ ದಾಟಲು ಬಿಡುವುದಿಲ್ಲ ಅಂತ ಹೇಳಿ ಅವರು ಬೆಳಗಿನಿಂದಲೇ ಕಟ್ಟುನಿಟ್ಟಾಗಿ ಕ್ರಮಕ್ಕೆ ಮುಂದಾಗಿದ್ದಾರೆ. ಆದ್ರೂ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಯನ್ನು ನೀಡುವುದಿಲ್ಲ ಅನ್ನೋದಕ್ಕೆ ಪದೇ ಪದೇ ಹೇಳಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. ಅದರ ಕಡೆ ಈ ತನಕ ಯಾವುದೇ ವಿದ್ಯಾರ್ಥಿಗಳಿಂದಲೂ ಯಾವುದೇ ದೂರು ದಾಖಲಾಗಿಲ್ಲ, ಯಾವರಿಗೂ ಅಡೆತಡೆ ಮಾಡಿಲ್ಲ ಅಂತ ಹೇಳಿ ಸುದ್ದಿ ಕೂಡ ಬರ್ತಾ ಇದೆ. ಆದ್ರೂ ಕೂಡ ಇಲ್ಲಿ ಕಾಸರಗೋಡಿಂದ ದಿನನಿತ್ಯ ವಹಿವಾಟಿಗಾಗಿ ಒಳುವ ಹಲವಾರು ವ್ಯಾಪಾರಿಗಳು ಇಲ್ಲಿದ್ದಾರೆ. ಮೊದಲೇ TPR ಲೆಕ್ಕದಲ್ಲಿ ಕಾಸರಗೋಡು ಜಿಲ್ಲೆಯನ್ನು ಸರ್ಕಾರ ಲಾಕ್ಡೌನ್ ನ ಹೆಸರಿನಲ್ಲಿ ಅವರಿಗೆ ಕಿರುಕುಳವನ್ನು ನೀಡುತ್ತಾ ಇದ್ರು. ಪ್ರತಿಯೊಂದು ಪಂಚಾಯತಿಗೂ, ಫಾರ್ ಎಕ್ಸಾಂಪಲ್ ಮಂಜೇಶ್ವರ ಪಂಚಾಯತಿನಲ್ಲಿ ಕೂಡ TPR ಗೆ ಕಮ್ಮಿ ಇದ್ದರೂ ಕೂಡ ಈಗ ಸ್ವಲ್ಪ ವಹಿವಾಟು ಆರಂಭವಾಗುವಾಗ ಅವರಿಗೆ ಮಂಗಳೂರಿಂದ ಹೋಗಿ ಏನಾದ್ರು ಸಾಮಾನು ತರಲಿಕ್ಕೆ ಈಗ ಅಡೆತಡೆಯಾಗಿದೆ. ಇವರಿಗೆ ದಿನನಿತ್ಯ ಹೋಗಿ RT-PCR ಚೆಕ್ ಮಾಡೋದು ಇದೇ ಕೆಲಸ ಆಗ್ತದೆ. ಇದರಿಂದಾಗಿ ಅವರು ಕೂಡ ತಮ್ಮ ಭಾವನೆಯನ್ನು ಯಾರ ಹತ್ರ ಹೇಳುವುದಂತ ಹೇಳಿದ್ರೆ ಸಂಕಷ್ಟಕ್ಕೆ ಬಾಕಿಯಾಗಿದ್ದಾರೆ. ಅಂತೂ ಈ ರೀತಿ ಈಗ ಜಿಲ್ಲಾಡಳಿತ ದಿಢೀರಾಗಿ ಈ ಕ್ರಮಕ್ಕೆ ಮುಂದಾಗಿದ್ದು ಹಲವು ಜನರಿಗೆ ಇದು ಸಮಸ್ಯೆಯನ್ನು ಸೃಷ್ಟಿ ಮಾಡಿ. ಓಕೆ ಇದು ರೆಮಾನ್ ಈಗ ಸದ್ಯಕ್ಕೆ ಸ್ಕೂಲು ಕಾಲೇಜುಗಳು ಓಪನ್ ಆಗದೇ ಇರುವುದರಿಂದ ವಿದ್ಯಾರ್ಥಿಗಳ ಕಡೆಯಿಂದ ನೀವು ಹೇಳಿದಾಗೆ ದೂರು ದುಮಾನಗಳು ಬಂದಿಲ್ಲ. ಆದ್ರೆ ಸದ್ಯದಲ್ಲಿ ಏನಾದರೂ ಸ್ಕೂಲು ಕಾಲೇಜುಗಳು ಓಪನ್ ಆದ್ರೆ ಬಹುಶಃ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕೂಡ ಸ್ವಲ್ಪ ಮಟ್ಟಿಗೆ ಕಷ್ಟ ಆಗಬಹುದು. ಇಲ್ಲ ಸರ್, ಯಾಕಂತಂದ್ರೆ ಶಾಲಾ ಕಾಲೇಜುಗಳು ಆರಂಭವಾಗದಿದ್ದರೂ ಕೂಡ ಕೆಲವೊಂದು ಪರೀಕ್ಷೆಗಳು ಈಗಾಗಲೇ ಪದವಿ ಪರೀಕ್ಷೆಗಳು ಈಗಾಗಲೇ ನಡೆಯದೇ ಇರುವ ಹಿನ್ನೆಲೆಯಲ್ಲಿ ಅವರಿಗೆ ಬೇಕಾಗಿ ಕೆಲವೊಂದು ಮಕ್ಕಳು ಟ್ಯೂಷನ್ಗೆ ಹೋಗ್ತಾ ಇದ್ದಾರೆ. ಆ ಟ್ಯೂಷನ್ಗೆ ಹೋಗುವ ಮಕ್ಕಳಿಗೆ ಈ ತನಕ ಯಾವುದೇ ಕಿರುಕುಳ ಆಗಿಲ್ಲ, ಬಿಡ್ತಾ ಇದ್ದಾರೆ. ಆದ್ರೂ ಕೂಡ ಕ್ರಮೇಣ ಅಂದ್ರೆ ಅವರಿಗೆ ಯಾವುದೇ ದಾಖಲೆ ತೋರಿಸಲಿಕ್ಕಿಲ್ಲ. ಅಂದ್ರೆ ಟ್ಯೂಷನ್ ಸೆಂಟರ್ಗೆ ಹೋಗುವಾಗ ಅವರಿಗೆ ದಾಖಲೆ ತೋರಿಸಲಿಕ್ಕೆ ಆಗ್ತಾ ಇಲ್ಲ, ಕಾಲೇಜ್ ಆರಂಭವಾಗಿಲ್ಲ. ಹೌದು, ಈಗ SLC ಕರ್ನಾಟಕದಲ್ಲಿ SLC ಪರೀಕ್ಷೆ ಕೂಡ ನಾಡಿದ್ದು 19ಕ್ಕೆ ಆರಂಭವಾಗುತ್ತೆ. 19ರಿಂದ 22ರ ತನಕ SLC ಪರೀಕ್ಷೆ ನಡೆಯುತ್ತೆ. ಕಾಸರಗೋಡಿಂದ ಕೂಡ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ. ಅದೇ ಸೊ ಸಂಖ್ಯೆಯಲ್ಲಿ ಈಗ ಕರ್ನಾಟಕಕ್ಕೆ ತೆರಳುವವರಿಗೆ, ಕೇರಳದಿಂದ ತೆರಳುವವರಿಗೆ ಈ ರೀತಿಯ ಕಿರುಕುಳ ನೀಡುವುದಾದ್ರೆ ಇನ್ನು ಕಾಸರಗೋಡು ಜಿಲ್ಲಾಧಿಕಾರಿ ಕೂಡ ಈ ರೀತಿ ಕೇರಳಕ್ಕೆ ಬರುವವರಿಗೆ ಆಗ್ಬೇಕಂತ ಹೇಳಿದ್ರೆ ಎರಡೂ ಕಡೆಯಿಂದಲೂ ಉದ್ಯೋಗಕ್ಕಾಗಿ ಆಚೆ ಈಚೆ ಹೋಗೋರು ತುಂಬಾ ಜನ ಇದ್ದಾರೆ. ಎರಡೂ ಕಡೆಯಿಂದಲೂ ಇದು ತುಂಬಾ ಪೆಟ್ಟಾಗುವ ಸಾಧ್ಯತೆ ಇದೆ. ಇದಕ್ಕೊಂದು ಪರಿಹಾರವನ್ನು ಅಧಿಕಾರಿಗಳು ಯಾವುದಾದರೊಂದು ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ನೋಡಿಕೊಳ್ಳಬೇಕಂತ ವ್ಯಾಪಾರಿಗಳು ಅದೇ ರೀತಿ ದಿನನಿತ್ಯ ಹೋಗುವಂತವರು ತಮ್ಮ ಬೇಡಿಕೆಯನ್ನು ಮುಂದಿಡ್ತಾ ಇದ್ದಾರೆ. ಖಂಡಿತ. ಎಸ್, ಥ್ಯಾಂಕ್ ಯು ರೆಮಾನ್, ಥ್ಯಾಂಕ್ ಯು. ವೆಲ್ಕಮ್. ಎಸ್, ರೆಮಾನ್ ಅವರು ಹೇಳಿದಾಗೆ ಒಂದು ಕಡೆಯಿಂದ ಏನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತವು ಕೇರಳದಿಂದ ಬರುವವರಿಗೆ ಕಟ್ಟುನಿಟ್ಟಿನ ಕ್ರಮ ಅಥವಾ ಕಟ್ಟುನಿಟ್ಟಿನ ತಪಾಸಣೆ ಅಂತ ಹೇಳಿದೆ, ಘೋಷಣೆ ಮಾಡಿದೆ. ಆ ಪ್ರಕಾರ ಏನು ನಡೀತಾ ಉಂಟು. ಇದೀಗ ಪರಿಸ್ಥಿತಿ ಸ್ವಲ್ಪ ಎಡವಿದರೆ ಕೂಡ ಅತ್ತ ಕಡೆ ಕಾಸರಗೋಡಿನ ಜಿಲ್ಲಾಧಿಕಾರಿಗಳು ಕೂಡ ಇದೇ ರೀತಿ ಕರ್ನಾಟಕದಿಂದ ಬರುವಂಥವರಿಗೆ ಕಟ್ಟುನಿಟ್ಟಿನ ತಪಾಸಣೆ ತಲಪಾಡಿ ಬಾರ್ಡರ್ನಲ್ಲಿ ಅಂತ ಹೇಳಿದ್ರೆ ಅದು ಮತ್ತೊಂದಷ್ಟು ಏನು ಗೊಂದಲಕ್ಕೆ ಕಾರಣ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ಪ್ರದೇಶ ಬಹುಮುಖ್ಯವಾಗಿ ಉಪ್ಪಳ ಇರ್ಬೋದು, ಕುಂಬಳೆ ಇರ್ಬೋದು, ಮಂಜೇಶ್ವರ ಇರ್ಬೋದು ಅಥವಾ ಕಾಸರಗೋಡು, ಅದು ಎರಡೂ ಪ್ರದೇಶ ಕೂಡ ಹಳೆ ಕಾಲದಲ್ಲಿ ಒಂದೇ ಪ್ರಾಂತ್ಯಕ್ಕೆ ಒಳಪಟ್ಟಂಥ ಜಿಲ್ಲೆಗಳಾಗಿದ್ದವು. ಸೊ ಹಾಗಾಗಿ ಇಲ್ಲಿ ಸಮುದಾಯ ಜನ, ಇವರ ಕುಟುಂಬಿಕರಲ್ಲಿರುವುದು, ಇವರ ಬಂಧುಗಳು ಅಲ್ಲಿರುವುದು, ಈ ರೀತಿಯ ಓಡಾಟ, ಜೊತೆಗೆ ಉದ್ಯೋಗ
ಇತ್ತ ಕಡೆ ಶಿಕ್ಷಣ, ಇನ್ನೊಂದು ಆರೋಗ್ಯ, ಹಾಸ್ಪಿಟಲ್ ಅಂತ ಓಡಾಡುವಂಥದ್ದು ಇವೆಲ್ಲ ತೀರಾ ರುಟೀನಾಗಿ ಅಥವಾ ಮಾಮೂಲಿಯಾಗಿ ನಡ್ಕೊಂಡು ಬಂದಂಥದ್ದು. ಸೊ ಹಾಗಾಗಿ ಜನಕ್ಕೆ ಕೂಡ ಒಂದಷ್ಟು ಗೊಂದಲಗಳು. ಯಾಕಂದರೆ ಉದ್ಯೋಗವನ್ನು ಹೊರತುಪಡಿಸಿ ಕೂಡ ದಿನನಿತ್ಯ ಓಡಾಡುವವರು ದೊಡ್ಡ ಸಂಖ್ಯೆಯಲ್ಲಿ ಇರ್ತಾರೆ ಈ ಒಂದು ಬಾರ್ಡರ್ ಮೂಲಕ ತಮ್ಮ ಬಂಧುಗಳ ಮನೆಗೆ, ತಮ್ಮ ಊರಿಗೆ ಹೋಗಿ ಬರುವವರು ಅಂತ. ಸೊ ಹಾಗಾಗಿ ಕೋವಿಡನ್ನು ನಿಯಂತ್ರಿಸಬೇಕಾದದ್ದು, ಕೋವಿಡ್ ವೈರಸ್ ಅನ್ನೋ ಚೈನ್ ಬ್ರೇಕ್ ಮಾಡಬೇಕಾದದ್ದು ಕೂಡ ಸರ್ಕಾರ ಕೈಗೊಳ್ಳಬೇಕಾದ ಕರ್ತವ್ಯ ಕೂಡ. ಆದರೆ ಎಲ್ಲರೂ ವರದಿ ತರಬೇಕು, ನೆಗೆಟಿವ್ ವರದಿ ತರಬೇಕು, 72 ಗಂಟೆಗಳ ಮುಂಚಿತವಾಗಿರುವಂಥ ವರದಿ ತರಬೇಕಂತೆಲ್ಲ ಹೇಳಿದ್ರೆ ಜನಸಾಮಾನ್ಯರಿಗೆ ತಕ್ಕ ಮಟ್ಟಿಗೆ ಕಷ್ಟ ಕೂಡ ಆಗುತ್ತೆ. ಬಟ್ ನಾವು ಕಳೆದ ಲಾಕ್ಡೌನ್ ಟೈಮಲ್ಲಿ ಕೂಡ ನೋಡಿದ್ದೆವು, ಸ್ಥಳದಲ್ಲೇ ಅಲ್ಲೇ ಪರೀಕ್ಷೆ ಮಾಡುವಂಥ, ತಪಾಸಣೆ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡಿಕೊಂಡು ಬಂದಿದ್ದರು. ಆದರೆ ಅದು ತಕ್ಕ ಮಟ್ಟಿಗೆ ಅದು ಯಶಸ್ವಿ ಆಗಿದೆ ಅಂತ ಹೇಳಿಕೊಳ್ಬೋದು. ಆದರೆ ದೊಡ್ಡ ಮಟ್ಟಿಗೆ ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅನ್ನೋದು ಸ್ಪಷ್ಟವಾಗಿಲ್ಲ. ಯಾಕಂತ ಹೇಳಿದ್ರೆ ಕೇವಲ ಈ ರೀತಿಯ ತಪಾಸಣೆ ಮಾತ್ರ ಕೋವಿಡನ್ನು ಓಡಿಸುತ್ತೆ ಅಂತ ಹೇಳ್ತಾ ಇದ್ದಿದ್ರೆ ನಾವು ಮೊನ್ನೆ ಲಾಕ್ಡೌನ್ ನಂತರ ತುಂಬ ಆರಾಮದಲ್ಲಿ ಇರಬಹುದಿತ್ತು. ಅದೇನೋ ಲಾಕ್ಡೌನ್ 10-20 ದಿವಸ ಇದ್ದದಲ್ಲ, ಸುಮಾರು 1.5 ತಿಂಗಳಿತ್ತು. ಇವತ್ತು ನೋಡುವಾಗ ಪ್ರಕರಣಗಳು ಅದು ಕರಾವಳಿ ದಕ್ಷಿಣ ಕನ್ನಡದಲ್ಲೂ ಇರಬಹುದು ಅಥವಾ ಕೇರಳದಲ್ಲೂ ಇರ್ಬೋದು, ಇತರ ಕಡೆ ಕೂಡ ಯಥಾ ಪ್ರಕಾರದಲ್ಲಿ ಉಂಟು. ಕರ್ನಾಟಕದ ಮಟ್ಟಿಗೆ ಅಥವಾ ಜಿಲ್ಲೆಯ ಮಟ್ಟಿಗೆ ಹೇಳುವಾಗ ಪ್ರತಿನಿತ್ಯದ ತಪಾಸಣೆ ಕೂಡ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದು ಕಡೆ ನಾವು ನೋಡ್ತಾ ಇದ್ದೇವೆ ಮರಣ ಪ್ರಮಾಣಗಳು ಯಾಕೆ ಜಾಸ್ತಿ ಅನ್ನುವಂಥದ್ದು ಕೂಡ ಒಂದು ಆತಂಕ ಅಥವಾ ಒಂಥರ ಒಂದು ಪ್ರಶ್ನೆಯನ್ನು ಮೂಡಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಪ್ರತಿನಿತ್ಯ ನೋಡ್ತೇವೆ 6 ಮಂದಿ, 7 ಮಂದಿ, 8 ಮಂದಿ ಕೋವಿಡ್ನಿಂದ ಮೃತಪಟ್ಟಂಥ ವರದಿಗಳು ಬರ್ತಾ ಉಂಟು. ಇದರ ಬಗ್ಗೆ ಕೂಡ ಜಿಲ್ಲಾಡಳಿತ ಒಂದು ಸ್ಪಷ್ಟತೆ ಕೊಡಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಈ ನಡುವೆ ಸಾಮಾಜಿಕ ಕಾರ್ಯಕರ್ತರು ಅಥವಾ ಆಸ್ಪತ್ರೆಗಳಲ್ಲಿ ಈ ಒಂದು ಕೋವಿಡ್ನ ಸಂದರ್ಭದಲ್ಲಿ ಅಥವಾ ಒಂದು ಲಾಕ್ಡೌನ್ನ ಸಂದರ್ಭದಲ್ಲಿ ನೆರವಿಗಾಗಿ ನಿಲ್ತಾ ಇದ್ದಂಥ ಬೇರೆ ಬೇರೆ ಸಂಘಟನೆಯ ಕಾರ್ಯಕರ್ತರುಗಳೆಲ್ಲ ಹೇಳುವಂಥ ಒಂದು ಮಾತು ಉಂಟು. ಜಿಲ್ಲೆಯಲ್ಲಿ ಪ್ರತಿನಿತ್ಯ ರಿಪೋರ್ಟ್ ಕೊಡ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6 ಮಂದಿ ಮೃತಪಟ್ಟರು, 8 ಮಂದಿ ಮೃತಪಟ್ಟರು, 10 ಮಂದಿ ಮೃತಪಟ್ಟರು ಅಂತ. ಆದರೆ ಇದರಲ್ಲಿ ಒಂದಷ್ಟು ಜನ ಬೇರೆ ಬೇರೆ ಜಿಲ್ಲೆಯಿಂದ, ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಚಿಕಿತ್ಸೆಗಾಗಿ ದಾಖಲಾದವರು ಮತ್ತು ಕೊನೆಯ ಕ್ಷಣದಲ್ಲಿ ಬಹುತೇಕ ಮಂದಿ ವೆರಿ ಸೀವಿಯರ್ ಸ್ಟೇಜಲ್ಲಿರುವಾಗ ಬಂದು ಆಸ್ಪತ್ರೆಯಲ್ಲಿ ದಾಖಲಾದವರು. ಸೊ ಹಾಗಾಗಿ ಹೊರ ಜಿಲ್ಲೆಯಿಂದ ಬಂದವರು ಮರಣಿಸ್ತಾ ಇದ್ದಾರೆ. ಸೊ ಹಾಗೆ ಅಂತಿಮವಾಗಿ ಅಟ್ ದ ಎಂಡ್ ಆಫ್ ದ ಡೇ ದಿನದ ಕೊನೆಗೆ ವರದಿಯನ್ನು ಬರೆಯುವಾಗ ಮೃತಪಟ್ಟವರೆಲ್ಲರೂ ದಕ್ಷಿಣ ಕನ್ನಡ ಜಿಲ್ಲೆಯವರು ಅನ್ನುವಂಥ ಶರ ಬೀಳುತ್ತೆ. ಸೊ ಹಾಗಾಗಿ ಈ ರೀತಿಯ ಒಂದು ಆತಂಕ ಇದೆ ಅಲ್ವಾ. ಆಚೆ ಹೊರಗಡೆಯಿಂದ ನೋಡುವವರಿಗೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿನಿತ್ಯನೂ 7-8 ಜನ ಸಾಯ್ತಾ ಇದ್ದಾರೆ, ಮೃತಪಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾವು ಇಷ್ಟು ಮುನ್ನೆಚ್ಚರಿಕೆಗಳನ್ನು ವಹಿಸಿಕೊಂಡು ಕೂಡ ಯಾಕೆ ಈಗ ಆಯಿತು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಜನರ ಮುಂದೆ ಇರುತ್ತೆ. ಸೊ ಇದನ್ನು ಕೂಡ ಒಂದು ಕ್ಲಾರಿಫೈ ಮಾಡುವಂಥ ಜವಾಬ್ದಾರಿ ಜಿಲ್ಲಾಡಳಿತದ ಮುಂದೆ ಇದೆ. ಪ್ರತಿನಿತ್ಯ ನೀವು ವರದಿ ಕೊಡ್ತೀರಿ, ಪ್ರತಿನಿತ್ಯ ನೀವು ಸಂಜೆ ಹೊತ್ತಿಗೆ ವರದಿ ಕೊಡ್ತೀರಿ, ಇವತ್ತು 5 ಜನನೋ 8 ಜನನೋ ಮೃತಪಟ್ಟರು ಅಂತ. ಯಾವ ಜಿಲ್ಲೆಯವರು, ಇದರಲ್ಲಿ ಅಟ್ಲೀಸ್ಟ್ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೊರತುಪಡಿಸಿದ ಜಿಲ್ಲೆಯವರ ಸಂಖ್ಯೆ ಎಷ್ಟು ಅಂತ ಹೇಳಿಬಿಡಿ. ಆವಾಗ ತಕ್ಕ ಮಟ್ಟಿಗೆ ಒಂಥರ ನಾವು ಕೇವಲ ಕೋವಿಡ್ನ ನೆಪದಲ್ಲಿ ಭಯವನ್ನಷ್ಟೇ ಬಿತ್ತುವರಾಗಬಾರದು. ನಾವು ಕೊರೋನಾದ ಕಾರಣಕ್ಕಾಗಿ ಕೇವಲ ಜನರ ನಡುವೆ ಆತಂಕವನ್ನು ಅಷ್ಟೇ ಬಿತ್ತುವರಾಗಬಾರದು. ಏನು ವಾಸ್ತವ ಸ್ಥಿತಿ ಏನು ಅನ್ನುವಂಥದ್ದನ್ನು ಕೂಡ ನಾವು ನೋಡಿಕೊಳ್ಳಬೇಕಾಗಿದೆ ಅಥವಾ ಮುಂದಿಡಬೇಕಾಗಿದೆ. ಸೊ ಅಂಥ ಸಂದರ್ಭದಲ್ಲಿ ಮಾತ್ರ ನಾವು, ಯಾಕಂತ ಹೇಳಿದ್ರೆ ಯಾವುದೇ ರೋಗ ರುಜಿನ ಅಥವಾ ಹೆಲ್ತ್ ಕೇರ್ ಇಶ್ಯೂಗಳಿರ್ಬೋದು, ಅದರ ಬಗ್ಗೆ ವೈಜ್ಞಾನಿಕ ವಿಶ್ಲೇಷಣೆ ಮಾಡಬೇಕು, ವೈದ್ಯಕೀಯ ಸಂಶೋಧನೆಯ ನೆಲೆಯಲ್ಲಿ ವಿಶ್ಲೇಷಣೆ ಮಾಡಬೇಕೇ ವಿನಃ ಕೇವಲ ಆತಂಕವನ್ನು ಹುಟ್ಟಿಸುವಂಥದ್ದು, ಕೇವಲ ಜನಪ್ರಿಯ ಮಾದರಿಯ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳೋದು ಮಾತ್ರ ಅಲ್ಲಿ ಇಂಪಾರ್ಟೆಂಟ್ ಅಲ್ಲ. ಯಾಕಂತ ಹೇಳಿದ್ರೆ ನಾವು ಕಳೆದ 1 ವರ್ಷದಿಂದ ನೋಡಿದೆವು ಅಥವಾ ಅದಕ್ಕಿಂತ ಮುಂಚಿನಿಂದಲೂ ನೋಡಿದೆವು, ನಮ್ಮ ಮಾಧ್ಯಮಗಳು ಕೂಡ ಅಷ್ಟೇ ಕೋವಿಡ್ ಬಗ್ಗೆ ವಿಪರೀತವಾದ ಆತಂಕಗಳನ್ನು ಪ್ರತಿನಿತ್ಯ ಬಿತ್ತಿದವು. ಆದರೆ ಎಷ್ಟು ಪ್ರಮಾಣದಲ್ಲಿ ಕೋವಿಡ್ನ ಬಗ್ಗೆ ಜಾಗೃತಿ, ಕೋವಿಡ್ ಬಗ್ಗೆ ಮಾಹಿತಿ, ಕೋವಿಡ್ ಬಗ್ಗೆ ವೈಜ್ಞಾನಿಕ ವಿವರಣೆ, ಕೋವಿಡ್ ಬಗ್ಗೆ ವೈದ್ಯಕೀಯ ವಿವರಣೆಯನ್ನು ಕೊಡಲಿಕ್ಕೆ ನಾವು ಸಮಯವನ್ನು ಮೀಸಲಿಟ್ಟೆವು ಅನ್ನುವುದು ಕೂಡ ನಾವು ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದ ಪ್ರಶ್ನೆ. ಸರ್ಕಾರ ಕೂಡ ನಮ್ಮ ಎಲ್ಲ ಸರ್ಕಾರಗಳು ಕೂಡ, ಎಲ್ಲ ಪಕ್ಷಗಳು ಕೂಡ ನಾವು ಮೆರವಣಿಗೆ ಮಾಡುತ್ತೇವೆ, ನಾವು ರ್ಯಾಲಿ ಮಾಡಿದೆವು, ನಾವು ಎಲೆಕ್ಷನ್ ಮಾಡಿದೆವು, ಸೊ
ನಾವು ಇಷ್ಟೆಲ್ಲವನ್ನು ಮಾಡಿದ ನಂತರ ಮತ್ತೆ ಲಾಕ್ಡೌನ್ ಮಾಡಿದೆವು. ಸೊ ಹಾಗಾಗಿ ಕೊನೆಗೆ ನಾವು ದೂರುವಂಥದ್ದು, ಆಕ್ಷೇಪ ವ್ಯಕ್ತಪಡಿಸುವಂಥದ್ದು ಅದು ನೇರವಾಗಿ ಜನರ ಮೇಲೆ. ಎಸ್, ನಾವು ಅಧಿಕಾರದಲ್ಲಿರುವವರು, ನಾವು ಏನು ಅಕೌಂಟಬಿಲಿಟಿ, ಉತ್ತರದಾಯಿತ್ವ ಇರುವವರು, ಈ ನಾಡಿಗೆ, ಈ ಜನತೆಗೆ ಉತ್ತರದಾಯಿತ್ವ ಇರುವವರು, ನಾವು ಏನೇನು ಮಾಡಿದೆವು, ಯಾವ ರೀತಿಯ ಕಾಳಜಿಯನ್ನು ವಹಿಸಿದೆವು, ಯಾವ ರೀತಿಯ ಮುನ್ನೆಚ್ಚರಿಕೆಯನ್ನು ವಹಿಸಿದೆವು ಅನ್ನೋ ಬಗ್ಗೆ ನಾವು ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳುವುದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಕೋವಿಡ್ ಕೇವಲ ಏನು ಘೋಷಣೆಗಳಿಂದ ಕೋವಿಡನ್ನು ಓಡಿಸಲಿಕ್ಕೆ ಆಗೋದಿಲ್ಲ. ಕೋವಿಡನ್ನು ವೈಜ್ಞಾನಿಕ ವಿವರಣೆ ಮತ್ತು ಎಲ್ಲ ಪ್ರೋಟೋಕಾಲ್ಗಳನ್ನು ಪಾಲಿಸುವುದರಿಂದ ಮೂಲಕ ಮಾತ್ರ ಸಾಧ್ಯ. ಎಸ್, ನಾನು ನ್ಯೂಸ್ ಆ್ಯಂಡ್ ವ್ಯೂಸ್ ಅನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.